श्री चैतन्य जय नित्यानंद जय 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 श्री श्री चैतन्य चैतन्य जय जय नित्यानंद जय द्वैत चंद्र जय गौर भक्त वृंदा जय द्वैत चंद्र जय गौर गौर भक्त भक्त वृंद जय जय श्री चैतन्य जय नित्यानंद जय जय श्री चैतन्य जय नित्यानंद जय द्वैत चंद्र जय गौर भक्त वृंदा जय द्वैत चंद्र जय गौर भक्त वृंद जय जय श्री चैतन्य जय नित्यानंद जय जय श्री चैतन्य जय नित्यानंद जय अद्वैत चंद्र जय गौर भक्त वृंदा जय अद्वैत चंद्र जय जय गौर भक्त वृंद जय जय श्री चैतन्य जय नित्यानंद जय श्री श्री चैतन्य चैतन्य जय जय नित्यानंद जय अद्वैत चंद्र जय गौर भक्त वृंदा जय अद्वैत चंद्र जय गौर भक्त वृंद जय जय श्री चैतन्य नित्यानंद जय जय श्री श्री चैतन्य चैतन्य जय नित्यानंद ಕಂಟಿನ್ಯೂ ಮಾಡಿ ನೀವೇ ಕಂಟಿನ್ಯೂ ಮಾಡಿ जय जय श्री अद्वैत चंद्र जय गौर भक्त वृंद जय जय श्री चैतन्य जय नित्यानंद जय श्री चैतन्य जय नित्यानंद जय द्वैत चंद्र जय गौर भक्त वृंद जय अद्वैत चंद्र जय गौर भक्त भक्त वृंद ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಹರೇ ಕೃಷ್ಣ ಮಾತಾಜಿ. ಗುರುವಿಗೆ ಪ್ರಣಾಮವನ್ನು ಅರ್ಪಿಸೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಲ ಪ್ರಭುಪಾದ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತೆ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंदा. हरे कृष्णा कृष्ण कृष्ण हरे हरे, हरे राम 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 हरे हरे. इस्कॉन श्री राधा गोविंद की जय, श्री गौर निताय की जय, श्रील प्रभुपाद की जय, ಶ್ರೀಲ ಗುರುದೇವ್ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಚಾ ಕಲ್ಪತರೋಭಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ಶ್ರೀ ಚೈತನ್ಯ ಚರಿತಾಮೃತ 2ನೇ ಅಧ್ಯಾಯದ 19ನೇ ಶ್ಲೋಕ. ಅನಂತ ಸ್ಫಟಿಕೆ ಐಚ್ಛೆ ಏಕ ಸೂರ್ಯಭಾಸೆ ತೈಚ್ಛೆ ಜೀವೆ ಗೋವಿಂದೇರ ಅಂಶ ಪ್ರಕಾಶೆ. ರಿಪೀಟ್ ಮಾಡಿ, ಒಂದೊಂದ್ ಲೈನು ಅಂದ್ರೆ ಒಂದ್ ಚರಣ ಅಂತ ಹೇಳ್ತಾರೆ, ಅದಕ್ಕೆ ಒಂದೊಂದ್ ಚರಣ ರಿಪೀಟ್ ಮಾಡಿ.
अनंत स्फटिके ऐचे एक सूर्याभासे अनंत स्फटिके सूर्याभासे तैच्छे जीवे गोविंदेर अंश प्रकाशे अनंत स्फटिके ऐचे एक सूर्याभासे अनंत स्फटिके सूर्याभासे ऐच्छे जीवे गोविंदेर अंश प्रकाशे हरे कृष्ण माताजी इದ್ದೀರಾ ಸುಮಂಗಲ ಮಾತಾಜಿ ಇದಾರೆ ಮಾತಾಜಿ ಇದಾರೆ ಹರೇ ಕೃಷ್ಣ ಮಾತಾಜಿ ಓಕೆ ನಾನೇ ಕೂಗ್ತೇನೆ ಮಾತಾಜಿ ಹರೇ ಕೃಷ್ಣ ಎಲ್ಲಿಂದ ಮಾತಾಜಿ ಕೂಗ್ತೀರಾ ಅವ್ರ ಹೆಸರನ್ನ ಎಲ್ಲಿಂದ ಬಿಟ್ಟಿದ್ರು ಮಾತಾಜಿ ನನಗೆ ಗೊತ್ತಿಲ್ಲ ಆಕ್ಚುಲಿ ನಿನ್ನೆ ಅಲ್ಫಾಬೆಟ್ ಫಸ್ಟ್ ಇಂದಾನೆ ಬನ್ನಿ ಇಲ್ಲಾಂದ್ರೆ ಕೆಳಗಿಂದ ಬನ್ನಿ ಆಯ್ತು ವೆಂಕಟೇಶ್ ಪ್ರಭುಜಿ ಮತ್ತೆ ವೆಂಕಟೇಶ್ ಪ್ರಭುಜಿ ಉಮಾದೇವಿ ಪ್ರಭುಜಿ ಹೇಳಿ ಹರೇ ಕೃಷ್ಣ ಇಲ್ಲ ಮಾತಾಜಿ ಇದು ಶ್ಲೋಕ ಅಷ್ಟೇ ಹೇಳೋದಲ್ಲ ಒಬ್ಬರನ್ನ ಓದಿಸಿ ಅಷ್ಟೇ ಒಬ್ರೊಬ್ರು ಒಬ್ರಿಗೆ ಮಾತ್ರ ಓದ್ಬೇಕಾ ಹೇಳಿ. ಹಾ ಒಬ್ರೆ ಇದು ಶ್ಲೋಕ ಹೇಳಿ ಮತ್ತೆ ಅದು ಪದಗಳ ಅರ್ಥ ಅನುವಾದ ಓಕೆ ಅನುವಾದದವರೆಗೂ ಹೇಳಿ ಭಾವಾರ್ಥ ಮತ್ತೆ ಬೇರೆಯವ್ರು ಹೇಳ್ತಾರೆ ಓಕೆ ವೆಂಕಟೇಶ್ ಪ್ರಭುಜಿ ಹರೇ ಕೃಷ್ಣ ವೆಂಕಟೇಶ್ ಪ್ರಭುಜಿ ಓದ್ತೀರಾ ಹರೇ ಕೃಷ್ಣ ಬೇರೆಯವ್ರಿಗೆ ಹೇಳಿ ಮಾತಾಜಿ ಉಮಾ ಹಾ ಓದಿ ಮ್ಯೂಟ್ ತುಂಬಾ ಜನ ಅನ್ಮ್ಯೂಟ್ ಮಾಡ್ಕೊಂಡಿದಿರಲ್ಲ ರತ್ನ ಮಾತಾಜಿ ಪದ್ಮ ಮಾತಾಜಿ ಈಗ ಹೇಳಿಲ್ಲಲ್ಲ ಮಾತಾಜಿ ನಂದು ಲಾಸ್ಟ್ಗೆ ಇದು ಶ್ಲೋಕ ಸಿಗ್ಲಿಲ್ವಲ್ಲ ಅದಕ್ಕೆ ನಾನು ಅಡ್ಮಿಟ್ ಮಾಡಿದೆ ಆಮೇಲೆ ಲಾಸ್ಟ್ಗೆ ಹಾಕೋಣ ಇದು ಶ್ಲೋಕ ತರಗತಿ ಇಲ್ಲ ಅಲ್ಲಲ್ಲ ಇವಾಗ ಇದಾಯ್ತಲ್ಲ ಮಾತಾಜಿ ಅದಕ್ಕೆ ಅನ್ಮ್ಯೂಟ್ ಮಾಡಿದೆ ಗಲಾಟೆ ಇರುತ್ತೆ ಅಂತ ಹೇಳಿ ಪ್ರಭುಜಿ ನಿಮ್ದು ವೆಂಕಟೇಶ್ ಪ್ರಭುಜಿ ನಿಮ್ದು ಸರೌಂಡಿಂಗ್ ಬಾಳ್ ನಾಯ್ಸ್ ಇದೆ ವೆಂಕಟೇಶ್ ಪ್ರಭುಜಿ ಹರೇ ಕೃಷ್ಣ ನೆಕ್ಸ್ಟ್ ಓದ್ತೀನಿ ಮಾತಾಜಿ ಒಂದ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಹೌದು ಬೇಡ ಪ್ರಭುಜಿ ಡಿಸ್ಟರ್ಬೆನ್ಸ್ ಇದ್ರೆ ಬೇಡ ಉಮಾದೇವಿ ಮಾತಾಜಿ ಹರೇ ಕೃಷ್ಣ ಉಮಾ ವೆಂಕಟೇಶ್ ಮಾತಾಜಿ ಕೃಷ್ಣ ಮಾತಾಜಿ ಹರೇ ಕೃಷ್ಣ ಮಾತಾಜಿ ಶ್ಲೋಕ 19 ಅನಂತ ಸ್ಫಟಿಕೆ ಏಚೆ ಏಕಾ ಸೂರ್ಯಾಭಾಸೆ ಏಚೆ ಜೀವೆ ಗೋವಿಂದ ರೇ ದೇರಾ ಹಂಸ ಪ್ರಕಾಶೆ ಸರಿ ಹೋಗ್ಲಿಲ್ಲಲ್ವ ಮಾತಾಜಿ ರಾಗ ಇಲ್ಲಿ ಸರಿ ಇದೆ ಅನಂತ ಸ್ಫಟಿಕೆ ಐಚ್ಛೆ ಏಕ ಸೂರ್ಯಾಭಾಸೆ ತೈಚ್ಛೆ ಜೀವೆ ಗೋವಿಂದೇರ ಅಂಶ ಪ್ರಕಾಶೆ ಅನಂತ ಸ್ಫಟಿಕೆ ಏಚೆ ಏಕ ಸೂರ್ಯಭಾಸೆ ಏಚೆ ಜೀವೆ ಗೋವಿಂದೇರೆ ಹಂಸ ಪ್ರಕಾಶೆ ಅನಂತ ಮೇರೆ ಇಲ್ಲದ ಸ್ಫಟಿಕೆ ಅರಳುಗಳಲ್ಲಿ ಏಚೆ ಏಗೋ ಏಕ ಒಂದು ಸೂರ್ಯನು ಭಾಸೆ ಕಾಣಿಸುತ್ತಾನೋ ತೇಚೆ ಹಾಗೆ ಜೀವಿಯಲ್ಲಿ ಗೋವಿಂದದೇರ ಗೋವಿಂದನ ಅಂಶ ಭಾಗ ಪ್ರಕಟಗೊಳ್ಳುತ್ತದೆ. ಶ್ರೀಲ ಬಹುಪಾದರಿಗೆ ಜಯವಾಗಲಿ. ಅನುವಾದ: ಸೂರ್ಯನು ಒಬ್ಬನೇ, ಆದರೂ ಗಾಜಿನಂತಹ ಅರಳುಗಳಲ್ಲಿ ಅಮಿತ ಸಂಖ್ಯೆಯಲ್ಲಿ ಪ್ರತಿಫಲಿತವಾಗುತ್ತಾನೆ. ಇದೇ ರೀತಿ ಗೋವಿಂದನು ತನ್ನನ್ನು ಸಕಲ ಜೀವಿಗಳ ಹೃದಯಸ್ಥಾನನಾಗಿ ಪರಮಾತ್ಮನಾಗಿ ತೋರ್ಪಡಿಸಿಕೊಳ್ಳುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಓದ್ಲ ಭಾವಾರ್ಥ? ಧನ್ಯವಾದಗಳು. ಬೇರೆಯವ್ರಿಗೆ ಹೇಳಿ ಮಾತಾಜಿ ಭಾವಾರ್ಥ. ಒಂದೊಂದು ಪ್ಯಾರಾಗ್ರಾಫ್ ಕೊಡಿ ಮಾತಾಜಿ. ಒಂದೊಂದು 10 ಲೈನ್ 15 ಲೈನ್ ಕೊಡಿ ಒಬ್ಬೊಬ್ರಿಗೆ. ಆಯ್ತು ಮಾತಾಜಿ. ವಿಜಯ ಪ್ರಭುಜಿ ಹೇಳ್ತೀರಾ? ಹರೇ ಕೃಷ್ಣ ಓದ್ತೀರಾ? ವಿಜಯ ಪ್ರಭುಜಿ ಹರೇ ಕೃಷ್ಣ. ಹರೇ ಕೃಷ್ಣ. ಉಮಾ ಕುಲಕರ್ಣಿ ಮಾತಾಜಿ ಓದಿದ್ದಾರೆ ಮಾತಾಜಿ ಅವರು. ಉಮಾ ಕುಲಕರ್ಣಿ ಮಾತಾಜಿ ನೆಕ್ಸ್ಟ್. ಇಲ್ಲ ಮಾತಾಜಿ, ಉಮಾ ವೆಂಕಟೇಶ್ ಮಾತಾಜಿ ಓದಿದ್ದಾರೆ. ಹೌದಾ? ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳಿ ಹರೇ ಕೃಷ್ಣ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದಕ್ಕೆ ಜೈ. ಸೂರ್ಯನು ಒಂದು ನಿರ್ದಿಷ್ಟ ಸ್ಥಳದಲ್ಲಿರುತ್ತಾನೆ, ಆದರೆ ಆಭರಣಗಳಲ್ಲಿ ಲೆಕ್ಕಕ್ಕೆ ಸಿಗದಷ್ಟು ಸಂಖ್ಯೆಯಲ್ಲಿ ಪ್ರತಿಫಲಿತನಾಗುತ್ತಾನೆ. ಅಸಂಖ್ಯ ಸ್ಥಾನಿಕ ಮಗ್ಗಲುಗಳಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಇದೇ ರೀತಿ ದೇವೋತ್ತಮ ಪರಮ ಪುರುಷನು
ತನ್ನ ದಿವ್ಯ ಧಾಮವಾದ ಗೋಲೋಕ ವೃಂದಾವನದಲ್ಲಿ ನಿರಂತರವಾಗಿ ಇರುತ್ತಾನಾದರೂ ಪರಮಾತ್ಮನಾಗಿ ಪ್ರತಿಯೊಬ್ಬರ ಹೃದಯದಲ್ಲೂ ಪ್ರತಿಫಲಿತನಾಗುತ್ತಾನೆ. ಜೀವ ಅಂದ್ರೆ ಜೀವಿ ಹಾಗೂ ಪರಮಾತ್ಮ ಎನ್ನುವುದು ಒಂದೇ ಕೊಂಬೆಯ ಮೇಲೆ ಕೂತ ಎರಡು ಪಕ್ಷಿಗಳಂತಿವೆ ಎಂದು ಉಪನಿಷತ್ತುಗಳಲ್ಲಿ ಹೇಳಿದೆ. ಪರಮಾತ್ಮವು ಜೀವಿಯನ್ನು ಅವನ ಪೂರ್ವ ಜನ್ಮದ ಕರ್ಮಾನುಸಾರ ಕಾಮ್ಯ ಕರ್ಮಗಳನ್ನು ಮಾಡುವುದರಲ್ಲಿ ತೊಡಗಿಸಿರುತ್ತದೆ. ಆದರೆ ಇಂತಹ ಕಾರ್ಯಗಳಲ್ಲಿ ಪರಮಾತ್ಮನ ಭಾಗ ಎಷ್ಟು ಇರುವುದಿಲ್ಲ. ಕಾಮ್ಯಕರ್ಮದ ಚೌಕಟ್ಟಿನಲ್ಲಿ ಕಾರ್ಯ ಮಾಡುವುದನ್ನು ಬಿಟ್ಟು ಜೀವಿಯು ಪ್ರಭುವಿನ ಅಂದ್ರೆ ಪರಮಾತ್ಮನ ಸೇವೆಯಲ್ಲಿ ತೊಡಗಿದೊಡನೆ ಭಗವಂತನ ಹಿರಿಮೆಯನ್ನು ತಿಳಿದವನಾಗಿ ಕೂಡಲೇ ಎಲ್ಲಾ ಉಪಾಧಿಗಳಿಂದಲೂ ಮುಕ್ತನಾಗುತ್ತಾನೆ. ಆ ಪರಿಶುದ್ಧ ಸ್ಥಿತಿಯಲ್ಲಿ ವೈಕುಂಠವೆಂಬ ಹೆಸರಿನ ಭಗವತ್ ಸಾಮ್ರಾಜ್ಯವನ್ನು ಪ್ರವೇಶಿಸುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರುತಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ವ್ಯಕ್ತಿಗತ ಜೀವಿಗಳ ಮಾರ್ಗದರ್ಶಕನಾದ ಪರಮಾತ್ಮನು ತಜ್ಜೀವಿಗಳ ಅಪೇಕ್ಷೆಗಳನ್ನು ಪೂರೈಸುವ ಕಾರ್ಯದಲ್ಲಿ ಭಾಗವಹಿಸುವುದಿಲ್ಲ. ಆದರೆ ಅಂತಹ ಅಪೇಕ್ಷೆಗಳನ್ನು ಐಹಿಕ ಪ್ರಕೃತಿಯು ನಡೆಸಿಕೊಡುವಂತೆ ಏರ್ಪಡಿಸುತ್ತಾನೆ. ವ್ಯಕ್ತಿಗತ ಆತ್ಮನಿಗೆ ತನ್ನ ಹೃದಯಸ್ಥ ಪರಮಾತ್ಮನ ಜೊತೆ ತನಗಿರುವ ನಂಟಿನ ಅರಿವು ಬಂದು ಅವನತ್ತ ಮಾತ್ರ ನೋಡತೊಡಗಿದಾಗ ಐಹಿಕ ಸುಖ ಭೋಗಗಳ ಬಂಧನದಿಂದ ತತ್ಕ್ಷಣವೇ ಮುಕ್ತನಾಗುತ್ತಾನೆ. ಯಾವ ಹಿಂದಿನ ಜನ್ಮಗಳ ಕಾರ್ಯದ ಅರಿವು ಅಥವಾ ನೆನಪು ತನಗಿಲ್ಲವೋ ಆ ಕರ್ಮಗಳ ಫಲವನ್ನು ಒಪ್ಪಿಕೊಳ್ಳಲು ಹೇಳುವುದು ಹುಚ್ಚು ಮಾತು ಎಂಬುದಾಗಿ ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆ ಇಲ್ಲದ ಕ್ರೈಸ್ತ ತತ್ವ ವಿಚಾರಿಗಳು ಹೇಳುತ್ತಾರೆ. ಅಪರಾಧಿಯೊಬ್ಬನ ದುಷ್ಕೃತ್ಯಗಳನ್ನು ನ್ಯಾಯಾಲಯದಲ್ಲಿ ಮೊದಲು ಸಾಕ್ಷಿದಾರರು ಸ್ಥಾಪಿಸುತ್ತಾರೆ. ಆ ಬಳಿಕವೇ ಅಪರಾಧಿಗೆ ಶಿಕ್ಷೆಯಾಗುವುದು. ಮರಣ ಎನ್ನುವುದು ಸಂಪೂರ್ಣ ಮರೆವಾದರೆ ಒಬ್ಬ ವ್ಯಕ್ತಿಯ ಪೂರ್ವದ ಕೃತ್ಯಗಳಿಗೆ ಶಿಕ್ಷೆ ಏಕಾಗಬೇಕು? ಈ ಭ್ರಾಮಕ ವಾದಕ್ಕೆ ಪರಮಾತ್ಮನ ಕಲ್ಪನೆಯೇ ಆಗ್ನೇಯ ಉತ್ತರ. ವ್ಯಕ್ತಿಗತ ಜೀವಿಯ ಪೂರ್ವದ ಕೃತ್ಯಗಳಿಗೆ ಪರಮಾತ್ಮನೇ ಸಾಕ್ಷಿ. ಒಬ್ಬ ವ್ಯಕ್ತಿಯು ಬಾಲ್ಯದಲ್ಲಿ ತಾನೇನು ಮಾಡಿದ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳದೆ ಹೋಗಿರಬಹುದು. ಆದರೆ ಈ ವ್ಯಕ್ತಿಯ ಬೆಳವಣಿಗೆಯ ವಿವಿಧ ಹಂತಗಳನ್ನು ನೋಡಿದ್ದ ಅವನ ತಂದೆಗೆ ಎಲ್ಲವೂ ನಿಶ್ಚಯವಾಗಿ ನೆನಪಿರುತ್ತದೆ. ಇದೇ ರೀತಿ ಜೀವಿಯು ವಿವಿಧ ಜನ್ಮಗಳಲ್ಲಿ ವಿವಿಧ ದೇಹಗಳನ್ನು ಧರಿಸಿರುತ್ತಾನೆ. ಆದರೆ ಪರಮಾತ್ಮನು ಜೀವಿಯ ದೇಹ ಬದಲಾವಣೆಯ ಸಮಕ್ಕೂ ಅವನೊಡನಿದ್ದು ಅವನ ಎಲ್ಲಾ ಕೃತ್ಯಗಳನ್ನು ನೆನಪಿಟ್ಟುಕೊಂಡಿರುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಶಿವಶಂಕರ್ ಕೃಷ್ಣ. ಪ್ರಭುಜಿ. ಇಲ್ಲ ಮಾತಾ ಮುಗೀತು ಅದು. ಒಂದ್ ನಿಮಿಷ ಓಕೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ್ ಕಿ ಜೈ. ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾ ಇರೋದೇನು ಅಂತಂದ್ರೆ, ಇಲ್ಲಿ ಸೂರ್ಯ ಒಬ್ನೇ ಇದ್ದಾನೆ. ಈ ಒಂದು ಶ್ಲೋಕದಲ್ಲಿ ನೋಡೋದಾದ್ರೆ ಸೂರ್ಯ ಒಬ್ನೇ ಇದ್ದಾನೆ. ಆ ಸೂರ್ಯನಿಂದ ಬರುವಂತಹ ಬೆಳಕು ಎಲ್ಲದರ ಮೇಲೂ ಬೀಳುತ್ತೆ, ಪ್ರತಿಯೊಂದರ ಮೇಲೂ ಬೀಳುತ್ತೆ. ಮತ್ತೆ ಅದು ಸೂರ್ಯನ ಪ್ರತಿಬಿಂಬದಂತೆನೆ ಕಾಣಿಸ್ತದೆ. ಸೊ ಹಾಗೆ ಆ ಬಂದಂತಹ ಬೆಳಕು ಏನಿದೆ ಸೂರ್ಯನಿಂದಾನೇ ಬಂದಿದೆ. ಸೊ ಹೀಗೆ ಹೇಗೆ ಅದು ಬಹಳಷ್ಟು ಅಸಂಖ್ಯಾತ ರೀತಿಯಲ್ಲಿ ಆ ಸೂರ್ಯನ ಬೆಳಕು ಪ್ರತಿಫಲಿಸುತ್ತೋ, ಈ ಗಾಜಿನ ಮೂಲಕನೂ ಕೂಡ ನೋಡಿದಾಗ ನಾವು ಅನೇಕ ರೀತಿಯಲ್ಲಿ ಆ ಸೂರ್ಯನ ಕೆಲವೊಂದು ಬಿಂಬಗಳು ಅಂತ ಹೇಳ್ತೇವೆ, ಸ್ಫಟಿಕಗಳು ಅಂತ ಹೇಳ್ತೇವೆ. ಸೊ ಹೀಗೆ ಬೇರೆ ಬೇರೆ ಎಲ್ಲ ಕಡೆಗೆ ಹರಡೋ ಹಾಗೆ, ಪ್ರತಿಯೊಂದು ವಸ್ತುವಿನ ಮೇಲೂ ಹರಡೋ ಹಾಗೆ ಒಂದು ಸಾದೃಶ್ಯ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಒಬ್ಬನೇ ಗೋವಿಂದನಿದ್ದಾನೆ, ಎಲ್ಲಾ ಜೀವಿಗಳ ಹೃದಯದಲ್ಲಿ ವಾಸಿಸ್ತಾ ಇದ್ದಾನೆ. ಸೊ ಅವನು ಅನೇಕನಿದ್ದಾನೆ ಅಂತ ಕಂಡ್ರು ಕೂಡ ವಾಸ್ತವವಾಗಿ ಅವನು ಒಬ್ಬನೇ ಅಂತ ಹೇಳ್ತಾ ಇರುವಂತದ್ದು. ಅದೇ ಎಲ್ಲ ಜೀವಿಗಳಲ್ಲಿ ಇದ್ದಾನೆ. ಯಾವ ರೀತಿಯಾಗಿದ್ದಾನೆ? ಪರಮಾತ್ಮನಾಗಿ ತನ್ನನ್ನ ತೋರ್ಪಡಿಸಿಕೊಳ್ತಾನೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಸೊ ಎಲ್ಲಿ ಕಾಣ್ತಾನೆ ಅಂತ ಹೇಳಿದ್ರೆ ಎಲ್ಲ ಜೀವಿಗಳ ಹೃದಯದಲ್ಲಿನೇ ಸ್ಥಿತನಾಗಿದ್ದಾನೆ ಅನ್ನೋದನ್ನ ಅನುವಾದದಲ್ಲಿ ಹೇಳ್ತಾರೆ. ಸೊ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಇದ್ರ ವಿವರಣೆಯನ್ನ ಈಗ ಕೊಡ್ತಾರೆ. ಸೊ ಇಲ್ಲಿ ಕೃಷ್ಣ ಅದ್ವಿತೀಯನಾಗಿದ್ದಾನೆ ಅಂತ ಹೇಳ್ತಾರೆ. ಅದ್ವಿತೀಯನು ಅಂತಂದ್ರೆ ಎರಡನೆಯವನ್ ಅಲ್ಲ ಅಂತ. ನಿನ್ನಲ್ಲಿರೋ ಪರಮಾತ್ಮ, ನನ್ನಲ್ಲಿರುವಂತ ಪರಮಾತ್ಮ ಒಂದೇ ಆಗಿದ್ದಾನೆ. ಹಾಗೆ ನೀ ಬೇರೆ ನಾ ಬೇರೆ ಆಗಿದ್ದೇವೆ, ಎರಡನೆಯವರು ನಾವೆಲ್ಲ. ಆದ್ರೆ ಒಳಗಡೆ ಇರುವಂತಹ ಪರಮಾತ್ಮ ಅದ್ವಿತೀಯನಾಗಿದ್ದಾನೆ. ಸೊ ಅವನು ಯಾರ ರೂಪದಲ್ಲಿದ್ದಾನೆ? ಪರಮಾತ್ಮ ರೂಪದಲ್ಲಿ ಎಲ್ಲ ಜೀವಿಗಳಲ್ಲಿ ಅವನು ವಾಸವಾಗಿದ್ದಾನೆ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಇಲ್ಲಿ ಏನ್ ಹೇಳ್ತಾರೆ, ದೇವೋತ್ತಮ ಪರಮ ಪುರುಷನಾಗಿ
ಅವನು ಇರುವಂತದ್ದು ಎಲ್ಲಿ? ದಿವ್ಯಧಾಮ ಗೋಲೋಕ ವೃಂದಾವನದಲ್ಲಿ ಅವನು ಇದ್ದಾನೆ. ಮತ್ತೆ ಇಲ್ಲಿ ಇರುವಂತದ್ದು ಏನು? ಅಲ್ಲಿನೂ ಇದ್ದಾನೆ, ಇಲ್ಲಿನೂ ಇದ್ದಾನೆ. ಅಲ್ಲಿ ಗೋಲೋಕ ವೃಂದಾವನದಲ್ಲಿ ಪರಮ ಪುರುಷನಾಗಿದ್ದಾನೆ, ಇಲ್ಲಿ ಪರಮಾತ್ಮನಾಗಿ ಪ್ರತಿಯೊಬ್ಬರ ಹೃದಯದಲ್ಲಿ ಪ್ರತಿಫಲಿತನಾಗ್ತಾ ಇದ್ದಾನೆ ಅಂತ ಇಲ್ಲಿ ಹೇಳ್ತಾರೆ. ಪ್ರತಿಫಲಿತರಾಗೋದು ಇದರ ಅರ್ಥ ಏನು ಅಂದ್ರೆ, ಅಲ್ಲಿರುವಂತಹ ಭಗವಂತ, ಗೋಲಕ ವೃಂದಾವನದಲ್ಲಿ ಭಗವಂತ ಪರಮಾತ್ಮನಾಗಿ ಪ್ರತಿಫಲಿತನಾಗಿದ್ದಾನೆ ಅಂತ ಇಲ್ಲಿ ಹೇಳ್ತಾರೆ. ಸೂರ್ಯ ಮೇಲೆ ಇದ್ದಾನೆ, ಅವನ ಬಿಂಬ ಕೆಳಗೆ ಹೇಗೆ ಪ್ರತಿಫಲ ಆಗುತ್ತೋ ಹಾಗೆ ಭಗವಂತ ಗೋಲೋಕದಲ್ಲಿ ಇದ್ರೂ ಕೂಡ ನಮ್ಮ ಹೃದಯದಲ್ಲಿ ಅವನ ಒಂದು ರೂಪ ಪರಮಾತ್ಮನಾಗಿ ಪ್ರತಿಫಲಿತವಾಗತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಇದಕ್ಕೆ ಒಂದು ಭಗವದ್ಗೀತೆಯಲ್ಲಿ ಸಾದೃಶ್ಯವನ್ನು ಕೂಡ ಶ್ರೀಲ ಪ್ರಭುಪಾದರು ತಿಳಿಸಿದ್ದಾರೆ. ಹೇಗೆ ಈ ಜೀವಿ ಮತ್ತೆ ಪರಮಾತ್ಮ ಅನ್ನುವಂಥದ್ದು, ನಮ್ಮ ಹೃದಯದಲ್ಲಿ ಆತ್ಮನೂ ಇದೆ, ಪರಮಾತ್ಮನೂ ಇದೆ. ಹಾಗೆ ಒಂದು ಕೊಂಬೆಯ ಮೇಲೆ 2 ಹಕ್ಕಿಗಳ ಕೂತಿದೆ. ಒಂದು ಹಕ್ಕಿ ಅದು ತನಗೇನ್ ಬೇಕೋ ಆ ಒಂದು ಆಸೆಯ ಚಟುವಟಿಕೆಯನ್ನ ಮಾಡ್ತಾ ಇದೆ. ಅದರ ಪಕ್ಕದಲ್ಲಿರುವಂತಹ ಪಕ್ಷಿ ಏನ್ ಮಾಡ್ತಾ ಇದೆ? ಆ ಒಂದು ಏನು ಆಸೆ ಪಟ್ಕೊಂಡು ಕೆಲಸ ಮಾಡ್ತಾ ಇದ್ದೆ ಅಲ್ಲ, ಆ ಒಂದು ಪಕ್ಷಿನ ನೋಡ್ತಾ ಇದೆ. ಸೊ ಹೀಗೆ ಈ ಆಸೆಯನ್ನ ಪಟ್ಕೊಂಡು ಏನ್ ಕಾರ್ಯ ಮಾಡ್ತಾ ಇದೆಯೋ, ಈ ಪಕ್ಷಿ ನೋಡ್ತಾ ಇರುವಂತಹ ಪಕ್ಷಿಯ ಕಡೆಗೆ ಮುಖ ಮಾಡಿದಾಗ ಮಾತ್ರ ಅದು ಗೊತ್ತಾಗತ್ತೆ, ನಾನು ಮಾಡ್ತಾ ಇರುವಂತಹ ಕಾಮ್ಯ ಕರ್ಮಗಳು ತೊಡಗಿ ನಾನು ದುಃಖಕ್ಕೀಡಾಗ್ತೇನೆ ಅಂತ. ಸೊ ಯಾವಾಗ ಭಗವಂತನ ಕಡೆಗೆ ಅದು ಮುಖ ಮಾಡಿದಾಗ ಭಗವಂತನ ಹಿರಿಮೆಯನ್ನ ತಿಳಿಲಿಕ್ಕೆ ಅದಕ್ಕೆ ಸಾಧ್ಯ ಆಗತ್ತೆ. ಮತ್ತೆ ಈ ಯಾವ ಭೌತಿಕವಾಗಿರುವಂತಹ ಉಪಾಧಿಗಳಿದೆಯೋ ಅವುಗಳಿಂದ ಮುಕ್ತನಾಗಲಿಕ್ಕೂ ಕೂಡ ಸಾಧ್ಯ ಇದೆ. ಹಾಗಾಗಿ ಎಲ್ರೂ ಭಗವಂತನ ಕಡೆಗೆ ಮುಖ ಮಾಡ್ಬೇಕು ಅಂತ ಹೇಳ್ತಾ ಇರುವಂತದ್ದು. ಈಗೆಲ್ಲರೂ ನೀವು ಆಧ್ಯಾತ್ಮಿಕದಲ್ಲಿ ಇದ್ಕೊಂಡು ಭಗವದ್ಗೀತೆ ಭಾಗವತಂ ತಿಳ್ಕೊಳ್ತಾ ಇದ್ದೀರಂತಂದ್ರೆ ಆಧ್ಯಾತ್ಮಿಕ ಕಡೆಗೆ ಮುಖ ಮಾಡಿದ ಹಾಗೆ. ಹಾಗಾಗಿ ಎಷ್ಟೋ ಉಪಾಧಿಗಳಿಂದ ನಾವು ಮುಕ್ತಿಯನ್ನ ಪಡಿತಾ ಇದ್ದೇವೆ. ಸೊ ಹೀಗೆ ಭಗವಂತನಿಗೆ ಇಲ್ಲಿ ನಮ್ಮ ಹೃದಯದಲ್ಲಿ, ಎಲ್ಲಾ ಜೀವಗಳ ಹೃದಯದಲ್ಲಿ ವಾಸವಾಗಿದ್ದಾನೆ. ಮತ್ತೆ ಯಾವಾಗ ನಾವು ನಮ್ಮ ಹೃದಯದಲ್ಲಿ ಇರುವಂತಹ ಭಗವಂತನ ಕಡೆಗೆ ನಾವು ಮುಖ ಮಾಡಿದಾಗ ನಾವು ಉಪಾಧಿಗಳಿಂದ ಮುಕ್ತರಾಗ್ತೇವೆ. ಮತ್ತೆ ಜೀವಿಗಳಲ್ಲಿ ಕಂಡು ಬರುವಂತಹ ವಿಭಿನ್ನತೆ ಭಗವಂತನಲ್ಲಿ ಇಲ್ಲ ಅನ್ನೋದನ್ನು ಕೂಡ ಶ್ರೀಲ ಪ್ರಭುಪಾದರಲ್ಲಿ ಹೇಳ್ತಾರೆ. ಹಾಗಾಗಿ ಅನೇಕತೆ ಅನ್ನುವಂಥದ್ದು ಒಂದು ಭ್ರಮೆ, ಆದ್ರೆ ಭಗವಂತನೇ ಸತ್ಯ ಅನ್ನುವಂಥದ್ದು ಏಕತ್ವ ಅನ್ನೋದಿಲ್ಲಿ ತಿಳಿಸುತ್ತೆ. ಹೀಗೆ ಏನ್ ಮಾಡ್ತಾ ಇದ್ದಾನೆ ಅಲ್ಲಿ? ಇನ್ನೊಂದು 2 ಆತ್ಮ ಪರಮಾತ್ಮ ಕೂತ್ಕೊಂಡು ಏನ್ ಮಾಡ್ತಾ ಇರ್ತಾನೆ ಅಲ್ಲಿ? ವ್ಯಕ್ತಿಗತ ಜೀವಿಗಳಿಗೆ ಮಾರ್ಗದರ್ಶಕನ ಆಗ್ತಾನೆ ಅಂತ ಹೇಳಿ. ಮಾರ್ಗದರ್ಶನ ಆದ ಪರಮಾತ್ಮನು ತತ್ ಜೀವಿಗಳ ಅಪೇಕ್ಷೆಗಳನ್ನ ಪೂರೈಸುವ ಕಾರ್ಯದಲ್ಲಿ ಭಾಗವಹಿಸುವುದಿಲ್ಲ ಅಂತ ಹೇಳಿ ಮಾರ್ಗದರ್ಶಕನ ಮಾಡ್ತಾನೆ ಅಷ್ಟೇ. ಆದ್ರೆ ನಿನ್ನ ಆಪೇಕ್ಷೆಗಳೇನಿದೆಯಲ್ಲ, ಆ ಆಪೇಕ್ಷೆಗಳನ್ನ ಪೂರೈಸುವಂತಹ ಕೆಲಸದಲ್ಲಿ ಅವನು ಭಾಗಿಯಾಗೋದಿಲ್ಲ. ನೀನೇ ಏನ್ ಮಾಡ್ತೀಯೋ ನೀನ್ ಮಾಡು, ನಿನ್ಗೇನ್ ಬೇಕೋ ಅದನ್ನ ನೀನೇ ಪೂರೈಸ್ಕೊ. ಆದ್ರೆ ನೀ ಪೂರೈಸ್ಕೊಳ್ಳುವಂತ ಕಾರ್ಯದಲ್ಲಿ ನಾನು ಭಾಗವಹಿಸೋದಿಲ್ಲ, ಕೇವಲ ವೀಕ್ಷಕನಾಗಿದ್ದಾನಷ್ಟೆ. ಆದ್ರೆ ಅಂತಹ ಅಪೇಕ್ಷೆಗಳನ್ನು ಐಹಿಕ ಪ್ರಕೃತಿಯು ನಡೆಸಿಕೊಳ್ಳುವಂತೆ ಏರ್ಪಡಿಸುತ್ತಾನೆ. ಹಾಗಾದ್ರೆ ನಾವಿಲ್ಲಿ ತುಂಬಾ ಸಲ ಕೇಳಿದ್ದೇವೆ, ಜೀವಿಗೆ ಏನ್ ಬೇಕು ಅದನ್ನ ಭಗವಂತ ಪೂರೈಸ್ತಾನೆ ಅನ್ನೋದನ್ನು ಕೂಡ ನಾವು ಕೇಳಿದ್ದೇವೆ. ಹಾಗಾದ್ರೆ ಪರಮಾತ್ಮ ಪೂರೈಸೋದಿಲ್ಲ ಅಂದ್ರೆ ಯಾರು ಪೂರೈಸ್ತಾರೆ? ಭಗವಂತ ಒಂದು ವ್ಯವಸ್ಥೆ ಮಾಡಿದ್ದಾನೆ. ಆ ವ್ಯವಸ್ಥೆ ಏನು ಅಂದ್ರೆ ಐಹಿಕ ಪ್ರಕೃತಿಯಿಂದಾನೇ ಆ ಅಪೇಕ್ಷೆಗಳು ಪೂರ್ಣಗೊಳ್ಬೇಕು ಅನ್ನುವಂತ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಟ್ಟಿದ್ದಾನೆ, ಗೊತ್ತಾ? ಹಾಗಾಗಿ ಕೇವಲ ಪರಮಾತ್ಮ ವೀಕ್ಷಕನಾಗಿದ್ದಾನೆ. ಆ ವೀಕ್ಷಣೆ ಮಾತ್ರ ಇದೆ, ಮಾರ್ಗದರ್ಶನ ಮಾತ್ರ ಇದೆ. ಆದ್ರೆ ಅವನ್ಗೆ ಆ ಅಪೇಕ್ಷೆಗಳನ್ನ ಪೂರೈಸಿಕೊಳ್ಳುವಂತಹ ಒಂದು ಏರ್ಪಾಡು ಎಲ್ಲಿಂದ ಆಗಿದೆ? ಐಹಿಕ ಪ್ರಕೃತಿಯಿಂದ ಆಗಿದೆ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಅಂದ್ರೆ ಈ ವ್ಯಕ್ತಿಗತ ಆತ್ಮನಿಗೆ ತನ್ನ ಹೃದಯಸ್ಥ ಪರಮಾತ್ಮನ ಜೊತೆ ತನಗಿರುವ ನಂಟಿನ ಅರಿವು ಬಂದು ಅವನತ್ತ ಮಾತ್ರ ನೋಡತೊಡಗಿದಾಗ ಐಹಿಕ ಸುಖ ಭೋಗಗಳ ಬಂಧನದಿಂದ ತಕ್ಷಣ ಮುಕ್ತನಾಗ್ತಾನೆ. ಹೀಗೆ ತನ್ನ ಅಪೇಕ್ಷೆನ ಬಿಡಬೇಕು ವ್ಯಕ್ತಿಗತ ಆತ್ಮ. ಬಿಟ್ಟಾಗ ಅವನು ಹೃದಯದೊಳಗಿರುವಂತಹ ಪರಮಾತ್ಮನ ಕಡೆಗೆ ಮುಖವನ್ನ ಮಾಡ್ತಾನೆ. ಹೀಗೆ ಆವಾಗ ಮುಖ ಮಾಡಿದಾಗ ಅವನೇನು ತನ್ನ ಒಂದು ಸುಖ ಭೋಗಗಳ ಒಂದು ಬಂಧನದಲ್ಲಿ ಇದ್ದಾನೋ, ಅಂದ್ರೆ ನಂದು ಇದೇ ಸುಖ, ಇಷ್ಟು ಇದೇ ಭೋಗ ಅನ್ನುವಂಥ ಬಂಧನದಲ್ಲಿ ಇದ್ದಾನೋ, ಭಗವಂತನ ಕಡೆಗೆ ಮುಖ ಮಾಡಿದಾಗ ಮಾತ್ರ ಅವನು ಮುಕ್ತನಾಗ್ತಾನೆ ಅನ್ನೋದನ್ನ ಹೇಳ್ತಾರೆ. ಹೀಗೆ ಈ ಹಿಂದಿನ ಜನ್ಮಗಳ ಕಾರ್ಯದ ಕುರಿತಾಗಿನೂ ಕೂಡ ಇಲ್ಲಿ ಹೇಳ್ತಾರೆ. ಹಿಂದಿನ ಜನ್ಮಗಳ ಕಾರ್ಯದ ಅರಿವು ಅಥವಾ ನೆನಪು ಆ ಜೀವಿಗೆ ಇರೋದಿಲ್ಲ. ಈ ಒಂದು ಕರ್ಮ ಸಿದ್ಧಾಂತದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಹಿಂದಿನ ಜನ್ಮಗಳ ಕಾರ್ಯದ ಅರಿವು ಅಥವಾ ನೆನಪು ತನಗಿಲ್ಲವೋ ಆ ಕರ್ಮಗಳ ಫಲವನ್ನು ಒಪ್ಪಿಕೊಳ್ಳಲು ಹೇಳುವುದು ಹುಚ್ಚು ಮಾತು ಎಂಬುದಾಗಿ ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆ ಇಲ್ಲದ ಕ್ರೈಸ್ತ ತತ್ವ ವಿಚಾರಿಗಳು ಹೇಳ್ತಾರೆ. ಅಂದ್ರೆ
ನನಗ್ ನೆನಪಿಲ್ಲ, ನನಗೆ ಅರಿವಿಲ್ಲ, ಹಾಗಾಗಿ ನಾ ಆ ಕರ್ಮ ಒಪ್ಕೊಳ್ಳೋದಿಲ್ಲ ಅನ್ನುವಂಥದ್ದು ಕ್ರೈಸ್ತ ತತ್ವ ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆದ್ರೆ ಅಪರಾಧಿಯೊಬ್ಬನ ದುಷ್ಕೃತ್ಯಗಳನ್ನು ನ್ಯಾಯಾಲಯದಲ್ಲಿ ಮೊದಲು ಸಾಕ್ಷಿದಾರರು ಸ್ಥಾಪಿಸುತ್ತಾರೆ, ಆ ಬಳಿಕವೇ ಅಪರಾಧಿಗೆ ಶಿಕ್ಷೆ ಆಗೋದು. ಸೊ ಹೀಗೆ ಒಬ್ಬ ಅಪರಾಧಿಗೆ ಶಿಕ್ಷೆ ಹೇಗಾಗ್ತದೆ ಅಂತ ಅನ್ನೋದನ್ನ ಹೇಳ್ತಾರೆ. ಅವನು ದುಷ್ಕಾರ್ಯಗಳನ್ನ ಮಾಡಿರ್ತಾರೆ, ದುಷ್ಕಾರ್ಯಗಳನ್ನ ಮಾಡಿದಾಗ ನ್ಯಾಯಾಲಯ ಹಾಗೆ ಶಿಕ್ಷೆ ಕೊಡೋದಿಲ್ಲ, ಸಾಕ್ಷಿಗಳನ್ನ ಕೇಳುತ್ತೆ ಅಲ್ಲ. ಸೊ ಸಾಕ್ಷಿ ಸ್ಥಾಪಿತ ಮೇಲೆನೆ ಅವ್ರಿಗೆ ಸಾಕ್ಷಿ ದೊರೆತ ಮೇಲೆನೆ ಅವರು ಶಿಕ್ಷೆಯನ್ನ ಕೊಡುವಂಥದ್ದು. ಮರಣ ಅನ್ನುವಂಥದ್ದು ಸಂಪೂರ್ಣ ಮರೆವಾದರೆ ಒಬ್ಬ ವ್ಯಕ್ತಿಯು ಪೂರ್ವದ ಕೃತ್ಯಗಳಿಗೆ ಶಿಕ್ಷೆ ಏಕಾಗಬೇಕು ಅನ್ನೋದನ್ನು ಇಲ್ಲಿ ಪ್ರಶ್ನೆ ಮೂಲಕ ಕೇಳ್ತಾ ಇದ್ದಾರೆ. ಮರಣ ಅನ್ನುವಂಥದ್ದು ಸಂಪೂರ್ಣ ಮರೆವಾದರೆ ಒಬ್ಬ ವ್ಯಕ್ತಿಯ ಪೂರ್ವದ ಕೃತ್ಯಗಳಿಗೆ ಶಿಕ್ಷೆ ಏಕಾಗಬೇಕು, ಶಿಕ್ಷೆ ಅನ್ನೋದಿರ್ತಿರ್ಲಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಈ ಭ್ರಾಮಕವಾದಕ್ಕೆ ಪರಮಾತ್ಮನ ಕಲ್ಪನೆಯೇ ಅಜೇಯ ಉತ್ತರ. ಸೊ ಅದಕ್ಕೆ ಉತ್ತರ ಏನು ಅಂತಂದ್ರೆ ಇದು ಭ್ರಮೆಯ ಕಲ್ಪನೆ ಅಂತ ಅನ್ನೋದನ್ನ ಹೇಳ್ತಾರೆ. ಸೊ ಪೂರ್ವ ಒಂದು ಕೃತ್ಯಗಳಿಗೆ ಶಿಕ್ಷೆ ಆಗ್ತಾ ಇದೆ ಅಂತಂದ್ರೆ ಅವನ ಪೂರ್ವ ಜನ್ಮದ ಕರ್ಮ. ಸೊ ಅದಕ್ಕೆ ಕಾರಣನೇ ಪರಮಾತ್ಮ ಒಳಗೆ ಎತ್ಕೊಂಡು ಸಾಕ್ಷಿ ಆಗಿದ್ದಾನೆ ಅಂತ ಹೇಳಿದ್ರೆ ಆ ಎಲ್ಲ ನಮ್ಮ ಕರ್ಮಗಳಿಗೆ ಸಾಕ್ಷಿಯಾಗಿ ಅವನು ಉತ್ತರವನ್ನ ಕೊಡುವವನಾಗಿದ್ದಾನೆ ಅನ್ನೋದನ್ನ ಹೇಳ್ತಾರೆ. ವ್ಯಕ್ತಿಗತ ಜೀವಿ ಪೂರ್ವದ ಕೃತ್ಯಗಳಿಗೆ ಪರಮಾತ್ಮನೇ ಸಾಕ್ಷಿ. ಓಕೆ, ಹೀಗೆ ಇಲ್ಲಿ ಗೋವಿಂದನ ಒಬ್ನೇ, ಭಗವಂತ ಒಬ್ನೇ, ಕೃಷ್ಣ ಒಬ್ನೇ, ಅದು ಒಂದು ಅದ್ವಿತೀಯ ಸತ್ಯ ಆಗಿದೆ. ಸೊ ಅವನಿಗೆ ಪತನ ಇಲ್ಲ ಅನ್ನೋದ್ರ ಕುರಿತಾಗಿ ಹೇಳ್ತಾರೆ. ಸೊ ಈ ಕೃಷ್ಣನಿಗೆ ಒಂದು ಅನೇಕತೆ ಅನ್ನೋದಿಲ್ಲ, ವಿಭಜನೆ ಅನ್ನೋದಿಲ್ಲ, ಅವನೇ ಒಬ್ಬನೇ ಪರಮ ಸತ್ಯ. ಸೊ ಈ ಪರಮ ಸತ್ಯವನ್ನ ತಿಳಿಸ್ಲಿಕ್ಕೆ ಈ ಒಂದು ಶ್ಲೋಕದಲ್ಲಿ ಈ ಒಂದು ಸೂರ್ಯನ ಉಪಮೇಯವನ್ನ ಕೊಟ್ಟಿದ್ದಾರೆ. ಉಪಮೇಯ ಅಂದ್ರೆ ಇದೇ ಒಂದು ಸಾದೃಶ್ಯ. ಆದ್ರೆ ಸೂರ್ಯ ಹೇಗಿದ್ದಾನೆ, ಅವನ ಸ್ಫಟಿಕಗಳ ಎಲ್ಲಾ ಕಡೆ ಇದ್ರೂ ಕೂಡ ಸೂರ್ಯ ಒಬ್ನೇ ಇದ್ದಾನೆ, ಪ್ರತಿಬಿಂಬಗಳು ಮಾತ್ರ ಅನೇಕವಾಗಿದೆ. ಹಾಗೆ ಭಗವಂತ ಗೋಲೋಕ ವೃಂದಾವನದಲ್ಲಿ ಒಬ್ಬನೇ ಆಗಿದ್ದಾನೆ, ಅವನ ಪ್ರತಿಬಿಂಬಗಳು ಅನೇಕವಾಗಿವೆ. ಆ ಅನೇಕತೆಯಲ್ಲಿ ನಮ್ಮ ಹೃದಯದಲ್ಲಿರುವಂತ ಒಬ್ಬ ಪರಮಾತ್ಮನು ಒಬ್ಬ ಅಂತ ಹೇಳ್ತಾ ಇರುವಂತದ್ದು. ಹರೇ ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಇದು ಭಗವದ್ಗೀತೆ ಶ್ಲೋಕ, ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಭಗವದ್ಗೀತೆ ಅಂತ ಹೇಳ್ತಾ ಇದೆ ನೋಡಿ, ಶ್ರೀ ಚೈತನ್ಯ ಚರಿತಾಮೃತ ಅಧ್ಯಾಯ 2 ಶ್ಲೋಕ. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಂ ಇದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್. ಹರೇ ಕೃಷ್ಣ. ನನ್ ಜೊತೆ ರಿಪೀಟ್ ಮಾಡಿ. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಂ ಇದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್. ಹರೇ ಕೃಷ್ಣ. ಹರೇ ಕೃಷ್ಣ. ಸುಮಂಗಲ ಮಾತಾಜಿ ಒಬ್ರಿಗೆ ಶ್ಲೋಕ ಅರ್ಥ ಮತ್ತೆ ಅನುವಾದ ಕೊಡಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಶಿವಶಂಕರ್ ಪ್ರಭುಜಿ ಓದ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 20. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟವ್ಯಾಹಂ ಇದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್. ಅಥವಾ ಆಗಲ್ಲದೆ, ಬಹುನ ಹೆಚ್ಚಿನದು, ಏತೇನ ಇದರೊಡನೆ, ಕಿಂ ಏನು ಪ್ರಯೋಜನ, ಜ್ಞಾತೇನ ತಿಳಿಯುವುದರಿಂದ, ತವ ನಿನಗೆ, ಅರ್ಜುನ ಹೇ ಅರ್ಜುನ, ವಿಷ್ಟಭ್ಯ ವ್ಯಾಪಿಸಿರುವ, ಅಹಂ ನಾನು, ಇದಂ ಹಿ, ಕೃತ್ಸ್ನಂ ಇಡೀ, ಏಕಾಂಶೇನ ಒಂದೇ ಅಂಶದಿಂದ, ಸ್ಥಿತಃ ನೆಲೆಸಿದ್ದೇನೆ, ಜಗತ್ ಬ್ರಹ್ಮಾಂಡದಲ್ಲಿ. ಸ್ಕ್ರೋಲ್ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಅದು ಸ್ಕ್ರೋಲ್ ಮಾಡ್ಬೇಕು ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಸ್ಕ್ರೋಲ್ ಮಾಡಿ. ನಮಿತಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದಕ್ಕೆ ಜೈ.
ಅನುವಾದ ದೇವೋತ್ತಮ ಪುರುಷ ಶ್ರೀಕೃಷ್ಣನು ನುಡಿದನು, ಇದಕ್ಕಿಂತ ಹೆಚ್ಚಿನದನ್ನು ನಾನೇನು ಹೇಳಲಿ? ನನ್ನ ಕೇವಲ ಒಂದೇ ಒಂದು ಸ್ವಾಂಶ ಭಾಗದಿಂದ ನಾನು ಇಡೀ ವ್ಯಕ್ತ ಜಗತ್ತಿನಲ್ಲಿ ವಾಸಿಸುತ್ತೇನೆ. ಭಾವಾರ್ಥವಾದ ಮಾತಾಜಿ ಒಂದೇ ಒಂದು ಲೈನ್ ಇದೆ. ಬೇರೆ ಯಾರು? ಹಾ, ಓದಿ. ಒಂದ್ ಲೈನ್ ಇದೆ ಅಂದ್ರೆ ಓದಿ. ಭಾವಾರ್ಥ. ಸ್ವಶಕ್ತಿಯನ್ನು ಅರ್ಜುನನಿಗೆ ವಿವರಿಸುತ್ತಾ ದೇವೋತ್ತಮ ಪುರುಷ ಶ್ರೀಕೃಷ್ಣನು ಆಡಿದ ಈ ಮಾತುಗಳು ಭಗವದ್ಗೀತೆಯಲ್ಲಿ ಎಲ್ಲಿನವು? 10.42. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಆಯ್ತು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಹೇಳ್ತಾ ಇರುವಂತದ್ದು, ದೇವೋತ್ತಮ ಪರಮಪುರುಷ ಕೃಷ್ಣ ನುಡಿತಾರೆ ಯಾರಿಗೆ? ಅರ್ಜುನನಿಗೆ. ಸೊ ಇದಕ್ಕಿಂತ ಹೆಚ್ಚು ನಾನೇನ್ ಹೇಳಿ ಅಂತ ಹೇಳಿ. ಸೊ ಎಲ್ಲಾ ವಿವರಗಳ ಅಗತ್ಯವೇನು? ಎಲ್ಲಾ ವಿವರಣೆಯನ್ನ ಕೊಡ್ತಾನೆ ಭಗವಂತ, ತನ್ನ ವೈಭವಗಳ ವಿವರಣೆಯನ್ನ ಕೊಡ್ತಾನೆ. ಸೊ ಒಟ್ಟಾರೆ ಇದನ್ನೆಲ್ಲ ಯಾಕೆ ಹೇಳ್ಬೇಕು ನಿನಗೆ? ನಾ ಹೇಳೋದು ಒಂದೇ, ಇದಕ್ಕಿಂತ ಹೆಚ್ಚಿನದು ನಾನೇನ್ ಹೇಳಿ? ಒಂದೇ ಒಂದು ಶಬ್ದದಲ್ಲಿ ನಾನು ನಿನಗೆ ಹೇಳ್ತೀನಿ ಅಂತ ಹೇಳಿ ಆ ಶಬ್ದ ಹೇಳ್ತಾರೆ. ಆ ಶಬ್ದ ಏನು ಅಂದ್ರೆ ಏಕಾಂಶೇನ ಸ್ಥಿತೋ ಜಗತ್. ಸೊ ನನ್ನ ಒಂದು ಅಂಶದಿಂದಲೇ ಈ ಸಂಪೂರ್ಣ ಜಗತ್ತನ್ನ ನಾನು ವ್ಯಾಪಿಸಿದ್ದೇನೆ ಅಂತ ಹೇಳಿ, ಅಥವಾ ಧಾರಣೆ ಮಾಡಿದ್ದೇನೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಸೊ ಶ್ರೀಲ ಪ್ರಭುಪಾದರು ಈ ಒಂದು ಭಾವಾರ್ಥದಲ್ಲಿ ಏನ್ ತಿಳಿಸ್ತಾರೆ ಅಂದ್ರೆ, ಈ ಸಂಪೂರ್ಣ ಬ್ರಹ್ಮಾಂಡ ಒಂದು ಅಂಶದ, ಭಗವಂತನ ಒಂದೇ ಒಂದು ಅಂಶದ ಶಕ್ತಿಯಿಂದ ನಡೀತಾ ಇದೆ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ನೋಡಿ ಎಷ್ಟೊಂದು ಶಕ್ತಿ ಇರ್ಬೇಕು. ಒಂದೇ ಅಂಶದ ಶಕ್ತಿಯಿಂದ ನಡೀತಾ ಇರ್ಬೇಕಂದ್ರೆ ಎಷ್ಟು ಶಕ್ತಿ ಇರ್ಬೋದು. ಕೃಷ್ಣ ಸ್ವತಃ ತನ್ನ ಧಾಮದಲ್ಲಿ ಇರ್ತಾನೆ, ಆದ್ರೂ ಕೂಡ ಎಲ್ಲ ಕಡೆಗೂ ಕೂಡ ಸರ್ವವ್ಯಾಪಿ ಆಗಿದ್ದಾನೆ, ಸರ್ವಾಂತರ್ಯಾಮಿ ಆಗಿದ್ದಾನೆ. ಹೀಗೆ ಈ ಜಗತ್ತಿನಲ್ಲಿ ಏನು ಮಹತ್ವದ ವಸ್ತುಗಳಿದೆಯೋ ಆ ಕೃಷ್ಣನ ಮಹತ್ವದ ಮುಂದೆ ಅತಿ ಚಿಕ್ಕದು ಅಂತ ಹೇಳಲಿಕ್ಕೆ ಏಕಾಂಶಿನ ಸ್ಥಿತೋ ಜಗತ್ ಅಂತ ಹೇಳ್ತಾರೆ. ಅಂದ್ರೆ ಈ ಜಗತ್ತಿನಲ್ಲಿರುವಂತಹ ಏನೇನು ಮಹತ್ವದ ವಸ್ತುಗಳಿದ್ದೇವೋ ಅದು ಕೃಷ್ಣನ ಮುಂದೆ ಎಲ್ಲ ಅತಿ ಚಿಕ್ಕದು ಅಂತ ಹೇಳ್ತಾರೆ. ಮತ್ತೆ ಈ ಒಂದು ಭಗವದ್ಗೀತೆ ಒಂದು ಭಾವಾರ್ಥದಲ್ಲಿ ನೋಡೋದಾದ್ರೆ ಸ್ವಲ್ಪ ಮಟ್ಟಿಗೆ ಏನು ಭಗವಂತ ಹೇಳ್ತಾರೆ, ನನ್ನ ವೈಭವಗಳನ್ನ ವಿವರಿಸುವಂತ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಒಂದೇ ಒಂದು ಶಕ್ತಿ ಇಂದಲೇ ಇವೆಲ್ಲ ಒಂದು ವೈಭವಗಳು ಇದೆ ಅನ್ನೋದನ್ನು ಕೂಡ ಅಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಈಗ ಉದಾಹರಣೆಗೆ ಹೇಳೋದಾದ್ರೆ, ಒಬ್ಬ ಶ್ರೀಮಂತ ವ್ಯಕ್ತಿ ಇರ್ತಾನೆ, ಅವನ ಬ್ಯಾಂಕ್ ಖಾತೆಯಲ್ಲಿ ತುಂಬಾ ದುಡ್ಡಿದೆ. ದಿನನಿತ್ಯದ ಖರ್ಚಿಗೆ ಏನ್ ಮಾಡ್ತಾನೆ ಅವನು? ಆ ಒಂದು ತನ್ನ ಬ್ಯಾಂಕ್ ಖಾತೆಯಲ್ಲಿರುವಂತಹ ಒಂದು ಸಂಪತ್ತಿನ ಒಂದು ಚಿಕ್ಕ ಭಾಗವನ್ನ ತೆಗೆದುಕೊಳ್ತಾನೆ ದಿನನಿತ್ಯದ ಖರ್ಚಿಗೆ. ಅದರ ಅರ್ಥ ಅವನ ಒಂದು ಸಂಪೂರ್ಣ ಒಂದ್ ಸಂಪತ್ತು ಖಾಲಿ ಆಯ್ತು ಅಂತ ಇಲ್ಲ ಅಲ್ಲ, ಒಂದ್ ಭಾಗವನ್ನ ತಗೊಳ್ತಾನೆ. ಹಾಗೆ ಸಂಪೂರ್ಣ ಸಂಪತ್ತು ಕೃಷ್ಣಂದೇ ಆಗಿದೆ. ಇಲ್ಲಿರುವಂತಹ ಏನೇನ್ ಸಂಪತ್ತಿದೆಯಲ್ಲ ಕೃಷ್ಣನದ್ದೇ. ಓಕೆ, ಜಗತ್ತು ಕೇವಲ ಒಂದು ಅಂಶದ ಕಾರ್ಯ, ಭಗವಂತನ ಕಾರ್ಯ ಏನಿದೆಯಲ್ಲ ಅದ್ರಲ್ಲಿ ಈ ಜಗತ್ತು ಒಂದೇ ಅಂಶದಾಗಿರುವಂತದ್ದು ಅಂತ ಹೇಳ್ತಾರೆ. ಮತ್ತೆ ಭಗವಂತ ಎಲ್ಲಿದ್ದಾನೆ? ಎಲ್ಲೆಡೆ ಇದ್ದಾನೆ. ಮತ್ತೆ ಗೋಲೋಕ ವೃಂದಾವನದಲ್ಲಿ ವಾಸಿಸ್ತಾನೆ, ಜೊತೆಗೆ ಪರಮಾತ್ಮನಾಗಿ ಎಲ್ಲೆಡೆ ವ್ಯಾಪಿಸಿದ್ದಾನೆ. ಆದ್ರೆ ಕೃಷ್ಣ ಎಲ್ಲೆಡೆ ಇದ್ರೂ ಅವನು ಜಗತ್ತಿನಲ್ಲಿ ಏನು ಇದೆಯಲ್ಲ ಅದ್ರ ಜೊತೆಗೆ ಅವನು ಬೆರೆತು ಹೋಗೋದಿಲ್ಲ. ಹಾಗಾಗಿ ಹೇಳ್ತಾರೆ ಗೋಲೋಕ ಏವ ನಿವಸತಿ ಅಖಿಲಾತ್ಮ ಭೂತ ಅಂತ ಬ್ರಹ್ಮ ಸಂಹಿತೆಯಲ್ಲಿ. ಕೃಷ್ಣ ತನ್ನ ಧಾಮದಲ್ಲಿ ಇರ್ತಾನೆ, ಆದ್ರೆ ಎಲ್ಲೆಡೆಯಲ್ಲಿ ವ್ಯಾಪಿಸಿದ್ದಾನೆ ಅಂತ. ಈ ಸರಿ, ಹೇಳ್ಸ್ಬೇಕಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ, ಶ್ಲೋಕ ಹೇಳ್ತೀನಿ. ರೋಹಿಣಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಮೊದಲು ಶ್ಲೋಕ ಮಾತಾಜಿ ಹೇಳ್ಬೇಕಾ ಮಾತಾಜಿ? ಹೇಳ್ಬೇಕಲ್ಲ, ಮೊದಲು ಮಾತಾಜಿ ಹೇಳ್ಬೇಕಾ? ಮಾತಾಜಿ ನಾ ಶ್ಲೋಕ ಹೇಳ್ತೇನೆ. ಹೇಳ್ಬೇಕಮ್ಮ, ಹೇಳಿ ಮಾತಾಜಿ. ಶ್ಲೋಕ ಹೇಳಿಲ್ಲ ನೀವು. ಹೇಳ್ತಾ ಇದ್ದೇನೆ ಮಾತಾಜಿ, ಒಂದು ನಿಮಿಷ. ಶ್ರೀ ಚೈತನ್ಯ ಚರಿತಾಮೃತ ಅಧ್ಯಾಯ 2 ಶ್ಲೋಕ. ಇಮಂ ಅಹಮಜಂ ಶರೀರ ಭಾಜಾಂ ಹೃದಿಷ್ಟತಂ ಆತ್ಮಕಲ್ಪಿತಾಂ ಪ್ರತಿದೃಶಾಮಿವ ನೈಕಧಾರಕಂ ಏಕಂ ಸಮಧಿಗತೋಸ್ಮಿ ವಿದುತ ಭೇದ ಮೋಹಃ. ರಿಪೀಟ್ ಮಾಡಿ ಅಥವಾ ಇನ್ನೊಂದ್ಸಲಿ ಹೇಳ್ತೇನೆ. ತಂ ಇಮಂ ಅಹಮಜಂ ಶರೀರ ಭಾಜಾಂ ಹೃದಿ
तम आत्मकल्पितानां प्रतिदृशामिव नैकधारकम् एकम् समधिगतोऽस्मि विधूतभेदमोहः. ರಿಪೀಟ್ ಮಾಡಿ. ಫಸ್ಟ್ ಚರಣ ಹೇಳ್ತೀನಿ. ತಮ್ ಇಮಂ ಅಹಮಜಂ ಶರೀರಭಾಜಾಂ इमम् अहम् अजं शरीरभाजाम् हृदि हृदि धिष्ठितम आत्मकल्पितानां हृदिस्थितम् आत्मकल्पितानाम् प्रतिदृशामिव नैकधारकम् एकम् प्रतिदृशामिव नैकधारकम् एकम् समधिगतोऽस्मि विधुतभेदमोहः. समधिगतोऽस्मि विधुतभेदमोहः. तम् इममहम् अजं शरीरभाजाम् तम् इमम् अहम् अजं शरीरभाजाम्. ಇಲ್ಲಿ ಮ ಅಂತ ಪೂರ್ಣ ಹೇಳ್ಬೇಡಿ. ತಮ ಇಮಮ ಇಲ್ಲ. ತಮ್ ಇಮಂ ಅಹಂ ವ್ಯಂಜನ ಇದೆ. ಅಜಂ ಶರೀರ ಭಾಜಾಂ. तम् इमम् अहम् अजं शरीरभाजाम्. हृदि हृदि धिष्ठितम हृदि हृदि धिष्ठितम् आत्मकल्पितानां हृदि हृदि दृष्टितम् आत्मकल्पितानां प्रतिदृशाम् इव अनैकधारकम् एकम् प्रतिदृशाम् नैकधारकम् एकम् समधिगतोऽस्मि विधुतभेदमोहः. समधिगतोऽस्मि विधुतभेदमोहः. ಹರೇ ಕೃಷ್ಣ. ಒಬ್ರಿಗೆ ಹೇಳ್ಸಿ. ಹಾ ಮಾತಾಜಿ. ಹರೇ ಕೃಷ್ಣ. ರೇಖಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಮಾತಾಜಿ. ನಾನು ಇನ್ನೊಂದು ಓದಲೇ ಇಲ್ಲ ಮಾತಾಜಿ ಮಾತಾಜಿ. ನನ್ನ ಹೆಸರು ಹೇಳಿ. ನಾವು ಯಾರು ಓದಲಿಲ್ಲ ಮಾತಾಜಿ? ರೋಹಿಣಿ ಮಾತಾಜಿನ ಕರೀದ್ರಿ ನೀವು ಅಷ್ಟೆಲ್ಲ ಅವ್ರು ಹೇಳ್ತಾ ಇದ್ರಲ್ವಾ? ಹೌದಾ, ಆಯ್ತು ಮಾತಾಜಿ. ಓದಿ ಆಮೇಲೆ ಓದ್ತೀನಿ. ಹೇಳಿರಂತ ನೀವು. ರೇಖಾ ಮಾತಾಜಿ ಸೆಕೆಂಡಿಗೆ ಹೇಳಿ. ಇದು ಹೇಳೇ ಅವ್ರು ಹೇಳ್ತಾರ, ರೇಖಾ ಮಾತಾಜಿ ಹೇಳ್ತಾರ. ರೋಹಿಣಿ ಮಾತಾಜಿ ನೀವು ಹೇಳಿ. ತಮ್ ಇಮಂ ಅಹಂ ಅಜಂ ಶರೀರ ಭಾಜಾಂ ಹೃದಯ ಹೃದಯ ದಿಷ್ಟಿತಂ ಆತ್ಮಕಲ್ಪಿತಾನಾಂ ಪ್ರತಿದೃಶಾಂ ಇವನೈಕಧಾರಕಂ ಏಕಂ ಸಮಾಧಿಗತಿತೋಸ್ಮಿ ವಿಧೋತ ಭೇತ ಮೋಹಃ. ಹರೇ ಕೃಷ್ಣ. ತಮ್ ಇವನಿಗೆ ಅವನಿಗೆ ಇಮಂ ಈ ಅಹಂ ನಾನು ಅಜಂ ಇಟ್ಟಿಲ್ಲದವನು ಶರೀರ ಭಾಜಾಂ ದೇಹಸ್ಥರಾದ ಬದ್ಧ ಜೀವಿಗಳ ಹೃದಯ ಪ್ರತಿಯೊಂದು ಹೃದಯದಲ್ಲೂ ದಿಷ್ಟಿತಾಂ ಸ್ಥಿತನಾಗಿರುವ ಆತ್ಮ ತಮ್ಮಿಂದ ತಾವೇ ಕಲ್ಪಿತಾನಾಂ ಕಲ್ಪಿಸಿಕೊಳ್ಳುವ ಪ್ರತಿದೃಶಾಂ ಪ್ರತಿಯೊಂದು ಕಣ್ಣಿಗೂ ಇವ ಹಾಗೆ ನ ಏಕದ ಯಾವ ರೀತಿಯಲ್ಲೂ ಅಲ್ಲ ಅರ್ಕಂ ಸೂರ್ಯನು ಏಕಂ ಒಂದು ಸಮಾಧಿಗತಃ ಪಡೆದವನು ಅಸ್ಮಿ ನಾನಾಗಿದ್ದಾನೆ ವಿಧೂತ ಕಲಿಚಿಕೊಂಡ ಭೇದಮೋಹ ದ್ವಂದ್ವಗಳನ್ನು ಅನುವಾದ ಮತ್ತು ಭಾವಾದ ಶ್ರೀಪ್ರಭಾರಿಂದ ಜಯವಾಗಲಿ. ಅನುವಾದ ಪಿತಾಮಹ ಭೀಷ್ಮ ನುಡಿದರು. ಒಬ್ಬನೇ ಸೂರ್ಯನು ಬೇರೆ ಬೇರೆ ದಿವ್ಯ ಜ್ಞಾನಿಗಳ ಕಣ್ಣಿಗೆ ಬೇರೆ ಬೇರೆ ಎಡೆಗಳಿರುವಂತೆ ಕಾಣುತ್ತಾನೆ. ಇದೇ ರೀತಿ ಅಜನಾದ ನೀನು ಪರಮಾತ್ಮನಾಗಿ ಬೇರೆ ಬೇರೆ ಮುಖಗಳಲ್ಲಿ ಪ್ರತಿಜೀವಿಯಲ್ಲೂ ಕಾಣಿಸಿಕೊಳ್ಳುವೆ. ಆದರೆ ನಾನು ನಿನ್ನ ಕಿಂಕರರಲ್ಲೊಬ್ಬನೆಂದು ಆ ದಿವ್ಯಜ್ಞಾನಿಗೆ ತಿಳಿದಾಗ ಆತ ಮುಂದೆಂದೂ ಅಂತಹ ದ್ವಂದ್ವವನ್ನು ಪಾಲಿಸಿಕೊಂಡು ಹೋಗುವುದಿಲ್ಲ. ಹೀಗೆ ಪರಮಾತ್ಮ ನಿನ್ನ ಶಾಂಶ ಎಂಬುದನ್ನು ಅರಿತುಕೊಂಡಿರುವ ನಾನು ಇನ್ನು ನಿರಂತರ ರೂಪಗಳನ್ನು ಗ್ರಹಿಸಬಲ್ಲವನಾಗಿದ್ದಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ ಬೈ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಮೇಲಿನ ಶ್ಲೋಕವನ್ನು ಶ್ರೀಮದ್ ಭಾಗವತದಿಂದ 1ನೇ ಸ್ಕಂದ 9ನೇ ಅಧ್ಯಾಯ 42ನೇ ಶ್ಲೋಕದಿಂದ ಆಯ್ದುಕೊಂಡಿದೆ. ಕುರುವಂಶದ ಪಿತಾಮಹನಾದ ಭೀಷ್ಮನು ತನ್ನ ಕೊನೆಗಾಲದಲ್ಲಿ ಶರಪಂಜರದ ಮೇಲೆ ಮಲಗಿರುತ್ತಾ ಆಡಿದ ಮಾತುಗಳು ಈ ಶ್ಲೋಕದ ವಸ್ತು. ಮರಣೋನ್ಮುಖನಾಗಿದ್ದ ಭೀಷ್ಮನಿಂದ ಮಹಾರಾಜ ಯುಧಿಷ್ಠಿರನು ಧರ್ಮೋಪದೇಶ ಪಡೆಯುತ್ತಿದ್ದ ಆ ಸಂದರ್ಭದಲ್ಲಿ ಅರ್ಜುನ, ಕೃಷ್ಣ ಹಾಗೂ ಇತರ ಅನೇಕ ಸ್ನೇಹಿತರು ಅಲ್ಲಿ ನೆರೆದಿದ್ದರು. ತನ್ನ ಬದುಕಿನ ಅಂತಿಮ ಕ್ಷಣದಲ್ಲಿ ಭೀಷ್ಮನು
ಕೃಷ್ಣ ನಡೆ ನೋಡುತ್ತಾ ಈ ಶ್ಲೋಕದಲ್ಲಿನ ಮಾತುಗಳನ್ನು ಆಡಿದನು. ಕೇವಲ ಒಬ್ಬ ಸೂರ್ಯನು ಬೇರೆ ಬೇರೆ ಜನರ ದೃಷ್ಟಿಗೆ ಹೇಗೆ ವಸ್ತುವೋ ಹಾಗೆ ಪರಮಾತ್ಮನಾಗಿ ಪ್ರತಿ ಜೀವಿಯ ಹೃದಯಸ್ಥನಾಗಿರುವ ಕೃಷ್ಣನ ಒಂದು ಅಂಶಿಕ ಪ್ರಾತಿನಿಧ್ಯವು ಬಹು ರೀತಿಯಲ್ಲಿ ಗ್ರಹಿಕೆಗೆ ಬರುವ ವಸ್ತು. ಕೃಷ್ಣನ ನಿರಂತರ ಸೇವೆಯಲ್ಲಿ ನಿಂತು ಒಬ್ಬ ವ್ಯಕ್ತಿಯು ಆ ಪ್ರಭುವಿನ ಆಪ್ತರ ವಲಯಕ್ಕೆ ಬರುತ್ತಾನೆ. ಹಾಗೆ ಬಂದು ಪರಮಾತ್ಮನು ದೇವೋತ್ತಮ ಪರಮ ಪುರುಷನ ಸ್ಥಾನಿಕ ಹಾಗೂ ಆಂಶಿಕ ಪ್ರಾತಿನಿಧ್ಯವೆಂಬುದನ್ನು ಗ್ರಹಿಸುತ್ತಾನೆ. ಪರಮಾತ್ಮನು ಕೃಷ್ಣನ ಆಂಶಿಕ ಪ್ರತಿನಿಧಿ ಎಂಬುದು ಭೀಷ್ಮನಿಗೆ ತಿಳಿದಿತ್ತು. ಪ್ರಭುವು ಸರ್ವೋತ್ತಮ, ಅಜ ಹಾಗೂ ದಿವ್ಯರೂಪಿ ಎಂದು ಭೀಷ್ಮರು ಅರ್ಥ ಮಾಡಿಕೊಂಡಿದ್ದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಆಯ್ತು. ಹರೇ ಕೃಷ್ಣ. ಹರೇ ಕೃಷ್ಣ. ಈ ಶ್ಲೋಕ ತೆಗೆದುಕೊಂಡಿರುವಂತದ್ದು ಎಲ್ಲಿದೆ ಅಂತಂದ್ರೆ ಶ್ರೀಮದ್ ಭಗವದ್ಗೀತೆ, ಭಾಗವತಂ, ಶ್ರೀಮದ್ ಭಾಗವತದಿಂದ 1ನೇ ಕ್ಯಾಂಟೋ 9ನೇ ಅಧ್ಯಾಯದ 42ನೇ ಶ್ಲೋಕದಲ್ಲಿ ಇದು ಬರುತ್ತೆ. ಸೊ ಭೀಷ್ಮ ಪಿತಾಮಹರ ಒಂದು ಪ್ರಾರ್ಥನೆಯಲ್ಲಿ ನಾವು ಇದನ್ನ ಕಾಣ್ತೇವೆ. ಸೊ ಭೀಷ್ಮ ಪಿತಾಮಹರು ಹೇಳ್ತಾರೆ, ಇದು ಕೂಡ ಮೇಲಿನ ಒಂದು ಶ್ಲೋಕಕ್ಕೆ ಪರ್ಯಾಯವಾಗಿ ಇರುವಂತಹ ಒಂದು ಶ್ಲೋಕ, ರೆಫರೆನ್ಸ್ ಆಗಿರುವಂತದ್ದು. ಸೂರ್ಯ ಒಬ್ಬನೇ ಇದ್ದಾನೆ, ಹೇಗೆ ಬೇರೆ ಬೇರೆ ಕಣ್ಣುಗಳಿಗೆ ಅಂದ್ರೆ ಬೇರೆ ದಿವ್ಯ ಜ್ಞಾನಿಗಳ ಕಣ್ಣುಗಳಿಗೆ ಬೇರೆ ಬೇರೆ ಎಡೆಗಳಿರುವಂತೆ ಕಾಣಿಸುತ್ತೋ ಅದೇ ರೀತಿ ಭಗವಂತ ಅಜನಾಗಿದ್ದಾನೆ. ಅಜನಾದ ನೀನು ಪರಮಾತ್ಮನಾಗಿ ಬೇರೆ ಬೇರೆ ಮುಖಗಳಲ್ಲಿ ಪ್ರತಿ ಜೀವಿಯಲ್ಲಿ ಕಾಣಿಸ್ಕೊಳ್ತಾ ಇದೀಯಾ ಅಂತ ಹೇಳಿ. ಸೊ ಅದೇ ಮತ್ತೆ ವಿವರಣೆ ಕೊಡ್ತಾರೆ. ಸೊ ಹೀಗೆ ಆದ್ರೂ ನಿನ್ನ ಕಿಂಕರನಲ್ಲೊಬ್ಬನೆಂದರು ಅಂತ ಹೇಳಿ ಆ ದಿವ್ಯ ಜ್ಞಾನಿಗೆ ತಿಳಿದಾಗ ಆತ ಕಿಂಕರ್ ಅಂದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ದಾಸ, ನಾನು ನಿನ್ನ ದಾಸ. ಸೊ ನಾನು ದಾಸ ಅಂತ ಹೇಳಿ ಯಾರು ದಿವ್ಯ ಜ್ಞಾನಿಗೆ ತಿಳಿಯುತ್ತೋ ಆತ ಇಂಥ ದ್ವಂದ್ವಗಳಲ್ಲಿ ಬೀಳೋದಿಲ್ಲ ಅಂತ ಹೇಳ್ತಾರೆ. ಯಾವ ದ್ವಂದ್ವಗಳಲ್ಲಿ ಬೀಳೋದಿಲ್ಲ ಅಂದ್ರೆ ಭಗವಂತ ನಾನು ಒಂದೇ ಅನ್ನುವಂಥದ್ದು. ಸೊ ಈ ಒಂದು ದ್ವಂದ್ವದಲ್ಲಿ ಅವನು ಬೀಳೋದಿಲ್ಲ. ಹೀಗೆ ಪರಮಾತ್ಮ ನಿನ್ನ ಸ್ವಾಂಶ ಭಾಗವೆಂದು ಅರಿತುಕೊಂಡಿರುವ ನಾನು ನಿನ್ನ ನಿರಂತರ ರೂಪಗಳನ್ನು ಗೈಸಬಲ್ವನಾಗಿದ್ದಾನೆ. ಹಾಗಾಗಿ ನೋಡಿ ಇಲ್ಲಿ ಭೀಷ್ಮ ಪಿತಾಮಹರು ಏನ್ ಹೇಳ್ತಾರಂದ್ರೆ, ನಾವು ಭಗವಂತನ ಇವೆಲ್ಲ ಅಂಶಗಳು ಸ್ವಾಂಶ ಭಾಗ ಅಂತ ತಿಳ್ಕೊಂಡ್ರೆ ಮಾತ್ರ ಭಗವಂತನ ಇತರ ರೂಪಗಳನ್ನ ನಾವು ಗ್ರಹಿಸ್ಲಿಕ್ಕೆ ಸಾಧ್ಯ ಅಂತ. ಈಗ ನನ್ನೊಳಗಿರುವಂತಹ ಪರಮಾತ್ಮನೇ ನಾನು ಭಗವಂತನ ಅಂಶ ಅಂತ ನಾನು ತಿಳ್ಕೊಳ್ಳಿಲ್ಲ ಅಂದ್ರೆ ಮುಂದೆ ನಿನಗೆ ಎಷ್ಟೇ ರೂಪಗಳ ಕಂಡ್ರು ಕೂಡ ನಿನಗೆ ಗ್ರಹಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾ ಇರುವಂತದ್ದು. ಹಾಗಾಗಿ ನಿನ್ನ ಒಳಗೆ ನೀನು ನೋಡ್ಕೋ ಫಸ್ಟ್ ಭಗವಂತನ ಒಂದು ಸ್ವಾಂಶ ಭಾಗ ನನ್ನಲ್ಲಿದೆ ಅಂತ ಹೇಳಿ. ಸೊ ಹೀಗೆ ಬೇರೆಯ ರೂಪವನ್ನು ಕೂಡ ನಾವು ಗ್ರಹಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಓಕೆ, ಹೀಗೆ ಶ್ರೀಕೃಷ್ಣ ಪರಮಾತ್ಮ ಏಕೈಕ ಪರಮ ಪುರುಷ, ಆದ್ರೆ ಅವನು ತನ್ನ ಅಚಿಂತ್ಯ ಶಕ್ತಿಗಳಿಂದ ಬಹು ಭಾಗಗಳಲ್ಲಿ ತನ್ನನ್ನ ತಾನು ಅಥವಾ ಬಹು ಅಂಶಗಳಲ್ಲಿ ತನ್ನನ್ನು ತಾನು ವಿಸ್ತರಿಸ್ಕೊಳ್ತಾ ಇರ್ತಾನೆ. ಹೀಗೆ ಈ ದ್ವಂದ್ವತೆಯ ಪರಿಕಲ್ಪನೆ ಅವನ ಅಚಿಂತ್ಯ ಶಕ್ತಿಯ ಒಂದು ಅಜ್ಞಾನದಿಂದಾಗಿ ಇದೆ ಅಂತ ಹೇಳ್ತಾರೆ. ಅಚಿಂತ್ಯ ಶಕ್ತಿಯ ಒಂದು ಅಜ್ಞಾನದಿಂದಾಗಿ ದ್ವಂದ್ವದ ಪರಿಕಲ್ಪನೆ ಇದೆ. ಹಾಗಾಗಿ ಭಗವಂತ ಹೇಳ್ತಾರೆ, ಮೂರ್ಖರು ಮಾತ್ರ ಅವನನ್ನ ಕೇವಲ ಮನುಷ್ಯ ಅಂತ ಪರಿಗಣಿಸ್ತಾರೆ. ಸೊ ಇದು ಭಗವದ್ಗೀತೆಯಲ್ಲಿ ನೀವು ನೋಡ್ತೀರಿ, ಅವಜಾನಂತಿ ಮಾ ಮೂಢ ಮಾನುಷೀಂ ತನುಮಾಶಿತಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ ಅಂತ ಹೇಳಿ. ಸೊ ಅವರು ಮಾತ್ರ, ಮೂರ್ಖರು ಮಾತ್ರ ಕೇವಲ ನನ್ನನ್ನ ಮನುಷ್ಯನೆಂದು ಪರಿಗಣಿಸ್ತಾರೆ. ಸೊ ಅಂತಹ ಮೂರ್ಖ ಪುರುಷರು ಅವನ ಈ ಅಚಿಂತ್ಯ ಚಿಂತನೆಗೆ ಸಿಕ್ಕದೇ ಇರುವಂತಹ ಶಕ್ತಿಗಳ ಬಗ್ಗೆ ಅವರು ತಿಳ್ಕೊಂಡಿರೋದಿಲ್ಲ. ಹೀಗೆ ಸೂರ್ಯ ಪ್ರಪಂಚಾದ್ಯಂತ ಎಲ್ಲರ ಮುಂದೆ ಇರುವಂತೆ ಅವನ ಒಂದು ಅಚಿಂತ್ಯ ಶಕ್ತಿಯಿಂದ ಅವನು ಎಲ್ಲರ ಹೃದಯಲ್ಲೂ ಕೂಡ ಇರ್ತಾನೆ. ಭಗವಂತನ ಪರಮಾತ್ಮ ಲಕ್ಷಣವು ಅವನ ಪೂರ್ಣ ಭಾಗಗಳ ಒಂದು ವಿಸ್ತರಣೆ ಆಗಿದೆ ಅನ್ನೋದನ್ನ ತಿಳ್ಕೋಬಹುದು. ಹೀಗೆ ಭಗವಂತ ಚಿಂತನೆಗೆ ಸಿಗದೆ ಇರುವಂತಹ ಶಕ್ತಿಯಿಂದ ಎಲ್ಲರ ಹೃದಯದಲ್ಲೂ ಕೂಡ ಇದ್ದಾನೆ. ಸೊ ಅವನು ಪರಮಾತ್ಮನಾಗಿ ವಿಸ್ತರಿಸಿಕೊಂಡಿದ್ದಾನೆ. ಹೀಗೆ ಭೀಷ್ಮರಿಗೆ ತಿಳಿದಿತ್ತು, ನಾನು ಭಗವಂತನ ಪರಮಾತ್ಮ ಕೃಷ್ಣನ ಅಂಶಿಕ ಪ್ರತಿನಿಧಿ ಎಂದು ಭೀಷ್ಮರಿಗೆ ತಿಳಿದಿತ್ತು. ಆ ತಿಳಿದಿರೋದ್ರಿಂದ ಭಗವಂತನನ್ನ ಸರ್ವೋತ್ತಮ, ಅಜ ಅಂದ್ರೆ ಜನನ ಇಲ್ಲದೆ ಇರುವಂತವನು, ಹಾಗೂ ಅವನು ದಿವ್ಯ ರೂಪವನ್ನ ಹೊಂದಿದ್ದಾನೆ ಎಂದು ಭೀಷ್ಮರು ಅರ್ಥ ಮಾಡಿಕೊಂಡಿದ್ರು ಅಂತ ಹೇಳ್ತಾರೆ. ಅಂದ್ರೆ ಮೊದಲು ನಾವು ನಮ್ಮ ಪರಮಾತ್ಮನನ್ನ ತಿಳ್ಕೋಬೇಕು, ಆವಾಗ ಬೇರೆ ರೂಪಗಳು ಕೂಡ ಅರ್ಥ ಆಗುತ್ತೆ ಅನ್ನೋದ್ರ ಇದ್ರ ಒಂದು ಸಾರಾಂಶ. ಮುಂದಿನ ಶ್ಲೋಕಕ್ಕೆ ಹೋಗೋಣ.
ಶ್ರೀ ಚೈತನ್ಯ ಚರಿತಾಮೃತ ಅಧ್ಯಾಯ 2 ಶ್ಲೋಕ. ಸೇಯಿತ ಗೋವಿಂದ ಸಾಕ್ಷಾತ್ ಚೈತನ್ಯ ಗೋಸಾಯಿ ಜೀವನಿಷ್ಠಾರಿತೆ ಐಚ್ಛೆ ದಯಾಲು ವಾರಣಾಯಿ. ಸೇಯಿತ ಗೋವಿಂದ ಸಾಕ್ಷಾತ್ ಚೈತನ್ಯ ಗೋಸಾಯಿ ಜೀವನಿಷ್ಠಾರಿತೆ ಐಚ್ಛೆ ದಯಾಲು ವಾರಣಾಯಿ. ಒಂದೊಂದು ಚರಣ ರಿಪೀಟ್ ಮಾಡಿ. ಸೇಯಿತ ಗೋವಿಂದ ಸಾಕ್ಷಾತ್ ಚೈತನ್ಯ ಗೋಸಾಯಿ ಸೇಯಿತ ಗೋವಿಂದ ಸಾಕ್ಷಾತ್ ಚೈತನ್ಯ ಗೋಸಾಯಿ ಜೀವನಿಷ್ಠಾರಿತೆ ಐಚ್ಛೆ ದಯಾಲು ವಾರಣಾಯಿ. ಜೀವನಿಷ್ಠಾರಿತೆ ಐಚ್ಛೆ ದಯಾಲು ವಾರಣಾಯಿ. ನಾನ್ ಹೇಳಿದ್ಮೇಲೆ ರಿಪೀಟ್ ಮಾಡಿ. ಸೇಯಿತ ಗೋವಿಂದ ಸಾಕ್ಷಾತ್ ಚೈತನ್ಯ ಗೋಸಾಯಿ. ಸೇಯಿತ ಗೋವಿಂದ ಸಾಕ್ಷಾತ್ ಚೈತನ್ಯ ಗೋಸಾಯಿ ಜೀವನಿಷ್ಠಾರಿತೆ ಐಚ್ಛೆ ದಯಾಲು ವಾರಣಾಯಿ. ಜೀವನಿಷ್ಠಾರಿತೆ ಐಚ್ಛೆ ದಯಾಲು ವಾರಣಾಯಿ. ಹರೇ ಕೃಷ್ಣ. ಮತ್ತೆ ನೆಕ್ಸ್ಟ್ ಯಾರು ನೋಡಿ ಓದೋರಿಗೆ ಕೊಡ್ತೀರಾ? ಹಾ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಅಟೆಂಡೆನ್ಸ್ ಲಿಂಕ್ ಹಾಕಿದ್ದೇನೆ. ಹರೇ ಕೃಷ್ಣ. ಹಾ ಅಟೆಂಡೆನ್ಸ್ ಲಿಂಕ್ ಹಾಕಿದ್ದಾರೆ ಅಂತ ನೋಡಿ ಮಾತಾಜಿ. ಹಾಕ್ತೀನಿ ಮಾತಾಜಿ, ಎಲ್ರು ಅಟೆಂಡೆನ್ಸ್ ಹಾಕಿ. ಸರಿ ಮಾತಾಜಿ. ಹರೇ ಕೃಷ್ಣ. ರೇಖಾ ಮಾತಾಜಿ ಆಯ್ತಲ್ಲ. ಪ್ರಿಯಾಂಕಾ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 22. ಸೇಯಿತ ಗೋವಿಂದ ಸಾಕ್ಷಾತ್ ಚೈತನ್ಯ ಗೋಸಾಯಿ ಜೀವನಿಷ್ಠಾರಿತೆ ಐಚ್ಛೆ ದಯಾಲು ವರ್ಣಾಯಿ. ಸೇಯಿತ ಆ ಗೋವಿಂದ ಗೋವಿಂದನು, ಸಾಕ್ಷಾತ್ ವ್ಯಕ್ತಿಶ, ಚೈತನ್ಯ ಭಗವಾನ್ ಚೈತನ್ಯ, ಗೋಸಾಯಿ ಗೋಸಾನಿಯವರಾಗಿ, ಜೀವ ಪತಿತ ಜೀವಿಗಳನ್ನು ನಿಸ್ತಾರತೆ ಮೇಲೆತ್ತಲು, ಐಚ್ಛೆ ಅಂತಹ ದಯಾಲು, ಮರುಕು ತುಂಬಿದ ಪ್ರಭುಗಳು, ಅರ ಇನ್ನೊಬ್ಬರು, ನಾಯಿ ಇಲ್ಲ. ಅನುವಾದ. ಆ ಗೋವಿಂದನು ವ್ಯಕ್ತೀಶ ಚೈತನ್ಯ ಗೋಸಾನಿಯವರಾಗಿ ಆವಿರ್ಭವಿಸುತ್ತಾನೆ. ಪತಿತ ಜೀವಿಗಳನ್ನು ಉದ್ಧರಿಸುವುದರಲ್ಲಿ ಚೈತನ್ಯರಷ್ಟು ಕರುಣಾಶಾಲಿಗಳಾದ ಪ್ರಭುಗಳು ಇನ್ನೊಬ್ಬರಿಲ್ಲ. ಹರೇ ಕೃಷ್ಣ ಮಾತಾಜಿ. ಇನ್ನೊಬ್ರಿಗೆ ಭಾವಾರ್ಥ ಹೇಳಿಸಿ ಮಾತಾಜಿ. ಹರೇ ಕೃಷ್ಣ. ವರದಾ ಮಾತಾಜಿ ಹೇಳ್ತೀರಾ? ಹರೇ ಕೃಷ್ಣ. ವರದಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ. ಶಿಲಾ ಪ್ರಪಾದರಿಂದ ಶಿಲಾ ಪ್ರಪಾದರಿಗೆ ಜಯವಾಗಲಿ. ಭಾವಾರ್ಥ. ಗೋವಿಂದನನ್ನು ಅವನ ಬ್ರಹ್ಮನ್ ಹಾಗೂ ಪರಮಾತ್ಮ ಲಕ್ಷಣಗಳ ಪರಿಭಾಷೆಯಲ್ಲಿ ವರ್ಣಿಸಿದ್ದಾದ ಮೇಲೆ ಚೈತನ್ಯ ಚರಿತಾಮೃತದ ಲೇಖಕರು ಈಗ ಮುಂದೆ ಹೋಗಿ ಚೈತನ್ಯ ಮಹಾಪ್ರಭುಗಳು ಕೃಷ್ಣನು ಅನನ್ಯರು ಎಂಬುದನ್ನು ಸ್ಥಾಪಿಸುವ ಸಲುವಾಗಿ ತಮ್ಮ ವಾದವನ್ನು ಮಂಡಿಸುತ್ತಿದ್ದಾರೆ. ಆಗ ಶ್ರೀ ಕೃಷ್ಣನೇ ಕೃಷ್ಣ ಭಕ್ತನ ವೇಷದಲ್ಲಿ ಮರ್ತ್ಯಲೋಕಕ್ಕೆ ಇಳಿದು ಬಂದನು. ಭಗವದ್ಗೀತೆಯನ್ನು ಬೋಧಿಸಿದ್ದಾದ ಮೇಲೂ ತನ್ನನ್ನು ತಪ್ಪಾಗಿ ಅರ್ಥೈಸಿಕೊಂಡ ಪತಿತ ಜೀವಿಗಳನ್ನು ಉದ್ಧರಿಸುವುದು ಅವನು ಬಂದುದರ ವ್ಯಾಜು. ಪರಮೋನ್ನತನು ಒಬ್ಬ ಪುರುಷ, ಬ್ರಹ್ಮನ್ ಎಂಬುದು ಅವನ ಪ್ರಖರ ಪ್ರಭೆ, ಪರಮಾತ್ಮ ಎನ್ನುವುದು ಅವನ ಪಾರ್ಶ್ವಿಕ ಪ್ರಾತಿನಿಧ್ಯ ಎಂಬುದನ್ನು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ನೇರವಾಗಿ ವಿವರಿಸಿದ್ದಾನೆ. ಆದ್ದರಿಂದ ಸಕಲ ಮಾನವರು ಇತರ ಎಲ್ಲ ಲೌಕಿಕ ವಿಷಯಗಳನ್ನು ಬದಿಗೆ ಸರಿಸಿ ಶ್ರೀಕೃಷ್ಣನನ್ನು ಅನುಸರಿಸಿ ನಡೆಯಬೇಕೆಂದು ಪ್ರತಿಪಾದಿಸಲಾಯಿತು. ಹೀಗಿರುತ್ತಾ ದುಷ್ಟ ಜನರು ತಿಳಿವು ಸಾಲದ್ದರಿಂದ ಈ ಉಪದೇಶವನ್ನು ತಪ್ಪು ಕ್ರಮದಲ್ಲಿ ಗ್ರಹಿಸಿದರು. ಹೀಗಾದುದರಿಂದ ಶ್ರೀಕೃಷ್ಣನು ಪತಿತರ ಮೇಲಿನ ತನ್ನ ಅವ್ಯಾಜ ಕರುಣೆಯಿಂದಾಗಿ ಶ್ರೀ ಚೈತನ್ಯ ಗೋಸಾನಿಯವರಾಗಿ ಅವತರಿಸಿದನು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಹೇಳಿ ಮಾತಾಜಿ. ಓಕೆ ಮಾತಾಜಿ. ನೆಕ್ಸ್ಟ್ ಇದೊಂದು ಹೇಳಿಸಿ ಮಾತಾಜಿ. ಯಾರು ಬೇರೆಯವರಿಂದ? ಹಾ ಮಾತಾಜಿ. ಪದ್ಮಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ತೇನೆ. ಭಗವಂತ ಚೈತನ್ಯರು ಸ್ವಯಂ ಶ್ರೀಕೃಷ್ಣನೇ ಎಂದು ಶ್ರೀ ಚೈತನ್ಯ ಚರಿತಾಮೃತದ ಲೇಖಕರು ತುಂಬಾ ಒತ್ತು ಕೊಟ್ಟು ಪ್ರತಿಪಾದಿಸುತ್ತಾರೆ. ಚೈತನ್ಯರು ಶ್ರೀಕೃಷ್ಣ ಪ್ರಕಾಶ ಅಥವಾ ವಿಲಾಸ ರೂಪ ವಿಸ್ತರಣೆ ಇಲ್ಲ. ಅವರು ಸ್ವಯಂ ರೂಪ. ಗೋವಿಂದ ಚೈತನ್ಯರು ಸ್ವಯಂ ಶ್ರೀಕೃಷ್ಣನೇ ಎಂಬುದನ್ನು ಗ್ರಂಥಗಳ ಸಾಕ್ಷ್ಯವಷ್ಟೇ ಅಲ್ಲದೆ ಎಂಬುದನ್ನು
ಪ್ರತಿಪಾದಿಸಲು ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ಎತ್ತಿ ಹಿಡಿದಿರುವ ಧರ್ಮಗ್ರಂಥಗಳ ಸಾಕ್ಷ್ಯವಷ್ಟೇ ಅಲ್ಲದೆ ಇತರ ಧರ್ಮಗ್ರಂಥಗಳ ಸಾಕ್ಷ್ಯವೂ ಲಭ್ಯವಿದೆ. ಕೆಳಕಾಣಿಸಿರುವ ಕೆಲವು ಉದಾಹರಣೆಗಳನ್ನು ಪರಿಶೀಲಿಸಬಹುದು. 1. ಶ್ರೀ ಚೈತನ್ಯ ಉಪನಿಷದಿಂದ 5. ಗೌರ ಸರ್ವಾತ್ಮ ಮಹಾಪುರುಷೋ ಮಹಾತ್ಮ ಮಹಾಯೋಗಿ ತ್ರಿಗುಣಾತೀತ ಸತ್ವರೂಪೋ ಭಕ್ತಿಂ ಲೋಕೇ ಕಾಶ್ಯತಿ. ಸರ್ವವ್ಯಾಪಿ ಪರಮಾತ್ಮನು ದೇವೋತ್ತಮ ಪರಮ ಪುರುಷನೂ ಆದ ಗೌರವರು ತ್ರಿಗುಣಗಳಿಗೆ ಅತೀತರಾದ ಮಹಾನ್ ಸಂತರು ಅಪ್ರತಿಮ ಯೋಗಿಯೂ ಆಗಿ ಅವತರಿಸುತ್ತಾರೆ. ಅವರು ಇಡೀ ಜಗತ್ತಿಗೆ ಭಕ್ತಿ ಮಾರ್ಗವನ್ನು ಬೋಧಿಸುತ್ತಾರೆ. ಮೊದಲ ಮಾತಾಜಿ. 2. ಶ್ವೇತಾಶ್ವರರ ಉಪನಿಷತ್ತಿನಿಂದ ಗೌರಹ ಹರೇ ಕೃಷ್ಣ. ಸರ್ವಾತ್ಮ ಮಹಾಪುರುಷ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಹೇಳಿ. ಇಲ್ಲ ಶ್ಲೋಕ ನಾನು ಹೇಳ್ತೇನೆ ಮಾತಾಜಿ. ಇಲ್ಲ ಹೇಳಿ ನೀವು ಹೇಳಿ ಹೇಳಿಕ್ ಬರುತ್ತಾ? ಹೇಳಿ ಅಂದ್ರೆ ಬಂದ್ರೆ. ಹೇಳ್ತೀನಿ. ಅದೇ ಶ್ರೀ ಚೈತನ್ಯ ಉಪನಿಷತ್ತಿನಿಂದ ಗೌರಹ ಸರ್ವಾತ್ಮ ಮಹಾಪುರುಷೋ ಮಹಾತ್ಮ ಮಹಾಯೋಗಿ ತ್ರಿಗುಣಾತೀತ ಸತ್ವರೂಪೋ ಭಕ್ತಿಂ ಲೋಕೆ ಕಾಶ್ಯತಿ. ಸರ್ವವ್ಯಾಪಿ ಪರಮಾತ್ಮನು ದೇವೋತ್ತಮ ಪರಮಪುರುಷನೂ ಆದ ಗೌರವರು ತ್ರಿಗುಣಗಳಿಗೆ ಅತೀತರಾದ ಮಹಾನ್ ಸಂತರು ಅಪ್ರತಿಮ ಯೋಗಿಯೂ ಆಗಿ ಅವತರಿಸುತ್ತಾರೆ. ಅವರು ಇಡೀ ಜಗತ್ತಿಗೆ ಓದಿದಿರಲ್ಲ ಭಕ್ತಿ ಅದನ್ನ. ಮಾರ್ಗವನ್ನು ಬೋಧಿಸುತ್ತಾರೆ. ಈ- ಶ್ವೇತಾಶ್ವರರ ಉಪನಿಷತ್ತಿನಿಂದ ತಂ ಈಶ್ವರಾಣಾಂ ಪರಮಂ ಮಹೇಶ್ವರಂ ತಂ ದೇವತಾನಾಂ ಪರಮಂ ಚ ದೈವತಂ ಪತಿತಂ ಪತೀನಾಂ ಹರೇ ಕೃಷ್ಣ ಪರಮಂ ಮಾತಾಜಿ. ಪತಿಂ ಪತೀತಾನಾಂ ತಂ ಈಶ್ವರಾಣಾಂ ಪರಮಂ ಮಹೇಶ್ವರಂ ತಂ ದೇವತಾನಾಂ ಪರಮಂ ಚ ದೈವತಂ ಪತಿಂ ಪತೀನಾಂ ಪರಮಂ ಪರಸ್ತಾದ್ ವಿದಾಮದೇವಂ ಭುವನೇಶಮೀಢ್ಯಂ. ತಂ ಈಶ್ವರಾಣಾಂ ಪರಮಂ ಮಹೇಶ್ವರಂ ತಂ ದೇವತಾನಾಂ ಪರಮಂ ಚ ದೈವತಂ ಪತಿಂ ಪತೀನಾಂ ಪರಮಂ ಪರಸ್ತಾದ್ ವಿದಾಮದೇವಂ ಭುವನೇಶಮೀಢ್ಯಂ. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ ಮಾತಾಜಿ. ಬೇರೆಯವ್ರಿಗೆ ಹೇಳ್ತಿಲ್ಲ ಮಾತಾಜಿ. ಹೇಳಿ ಮಾತಾಜಿ. ಮಂಜುಳಾ ಬೇಡ ಮತ್ತೆ ಮಾತಾಜಿ. ಸಮಯ ಆಗಿದೆ, ನಾನು ಇದನ್ನ ವಿವರಿಸ್ತೇನೆ. ಸೊ ಮುಂದೆ ಸರಿ ಮೇಡಮ್. ಸರಿ. ಪ್ರಾರಂಭ ಮಾಡ್ತಾರೆ. ಇದೊಂದು ಲೈನ್ ಓದ್ಬೇಕು, ನಾನು ಓದಿ ಹೇಳ್ತೇನೆ ಇದ್ರ. ಹರೇ ಕೃಷ್ಣ. ಸೊ ಈ ಒಂದು ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಸೊ ಇದ್ರೊಂದು ಲೇಖಕರು ಯಾರು ಅಂತ ನಿಮ್ಗೆ ಈಗಾಗಲೇ ಗೊತ್ತಿರುವಂತದ್ದು. ಸೊ ಲೇಖಕರು ಫಸ್ಟ್ ಇದನ್ನ ಸೊ ಗೋವಿಂದನ ಒಂದು ವಿಭಿನ್ನ ಅಂಶಗಳನ್ನ ತಿಳಿಸ್ತಾರೆ. ಸೊ ಬ್ರಹ್ಮ, ಈ ಪರಮಾತ್ಮನ ಲಕ್ಷಣ, ಸೊ ಈ ಒಂದು ದೃಷ್ಟಿಯಿಂದ ವಿವರಿಸ್ತಾ ಬಂದ್ರು. ಈಗ ಬೇರೆ ಬೇರೆ ಒಂದು ರೆಫರೆನ್ಸ್ ತಗೊಂಡು ಉಲ್ಲೇಖದಿಂದ ಶ್ರೀಮದ್ ಭಾಗವತಂ, ಭಗವದ್ಗೀತೆ ಎಲ್ಲ ಹೀಗ. ಸೊ ಹೀಗೆ ಈ ಚೈತನ್ಯ ಚರಿತಾಮೃತ ಲೇಖಕರು ಅಂದ್ರೆ ಯಾರು ಅನ್ನೋದು ನಿಮ್ಗೆ ಗೊತ್ತು. ಸೊ ಅವರು ಚೈತನ್ಯ ಮಹಾಪ್ರಭುಗಳ ಒಂದು ಇದು ಕೂಡ ಚೈತನ್ಯ ಮಹಾಪ್ರಭು ಒಂದೇ ರೀತಿ ವ್ಯಕ್ತಿತ್ವ ಅಂತ ಸಾಪದೆ ಪಡಿಸ್ಲಿಕ್ಕೆ ಮತ್ತೆ ಮುಂದೆ ಈ ಒಂದು ಲೇಖನವನ್ನ ಮುಂದುವರಿಸ್ತಾರೆ. ಈಗ ಬರ್ತಾ ಇರೋದು ಚೈತನ್ಯ ಮಹಾಪ್ರಭುಗಳದ್ದು ಅಲ್ಲ, ಹಿಂದೆ ಇರೋದು ಪರಮಾತ್ಮ ಕುರಿತಾಗಿ ಹೇಳಿದ್ರು. ಈಗ ಲೇಖಕರು ಏನ್ ಹೇಳ್ತಾ ಇದಾರೆ, ಶ್ರೀ ಚೈತನ್ಯ ಮಹಾಪ್ರಭುಗಳ ಕುರಿತಾಗಿ ಹೇಳ್ತಾ ಇದ್ದಾರೆ. ಸೊ ಈ ಒಂದು ವಾದವನ್ನ ಮುಂದಿಡ್ತಾರೆ. ಅದೇ ಏನಂದ್ರೆ, ಭಗವಾನ್ ಶ್ರೀಕೃಷ್ಣ ಈ ಒಂದು ಶ್ರೀಕೃಷ್ಣನ ಭಕ್ತನ ವೇಷದಲ್ಲಿ ಭಗವದ್ಗೀತೆಯ ವಿವರಣೆಯ ನಂತರ ದೇವೋತ್ತಮ ವ್ಯಕ್ತಿತ್ವವನ್ನ ತಪ್ಪಾಗಿ ಗ್ರಹಿಸಿದ್ದ ಪತಿತ ಮಾನವರನ್ನ ಮರಳಿ ಈ ನಶ್ವರ ಲೋಕಕ್ಕೆ ಇಳಿದ್ರು ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಏನಂದ್ರೆ, ಈ ಭಗವದ್ಗೀತೆಯಲ್ಲಿ ಈ ದೇವೋತ್ತಮ ಪರಮ ಪುರುಷನ ವ್ಯಕ್ತಿತ್ವ ಯಾವ ರೂಪದಲ್ಲಿ ಇದೆ ಅಂದ್ರೆ ಪರಮಾತ್ಮ ರೂಪದಲ್ಲಿ ಇದೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ. ಅಂದ್ರೆ ಅದ್ ಏನ್ ತೋರಿಸುತ್ತೆ, ನಿರಾಕಾರ ಬ್ರಹ್ಮವು. ಸೊ ಅವನ ಪ್ರಕಾಶಮಾನವಾದ ಪ್ರಕಾಶ ಮತ್ತೆ ಪರಮಾತ್ಮ, ಸೊ ಇವೆಲ್ಲವೂ ಕೂಡ ಅವನ ಒಂದು ಅಂಶಿಕ ಭಾಗ ಅಂತ, ಭಾಗಶಃವಾಗಿರುವಂತಹ ಪ್ರಾತಿನಿಧ್ಯ ಅನ್ನೋದನ್ನ ನೇರವಾಗಿ ಅಲ್ಲಿ ಬೋಧಿಸ್ತಾರೆ. ಹಾಗೆ ಈ ಮನುಷ್ಯರಿಗೆ ಈ ಶ್ರೀಕೃಷ್ಣನ ಮಾರ್ಗವನ್ನ ಅನುಸರಿಸ್ಲಿಕ್ಕೆ ಮತ್ತೆ ಇಲ್ಲಿ ಕೆಲವೊಂದು ಸಲಹೆಗಳನ್ನ ಕೊಡ್ತಾರೆ. ಅದೇ ಒಂದು ಲೌಕಿಕ ತತ್ವಗಳನ್ನ ಇಡುದ್ರ ಮೂಲಕ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳದ್ದು ನೇರವಾಗಿ ಹೇಳ್ಬಿಟ್ರೆ ಯಾರು ಜನರು ಕೂಡ ಅದನ್ನ ಗ್ರಹಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಚೈತನ್ಯ ಮಹಾಪ್ರಭುಗಳ ಒಂದು ಅವತಾರವು ಕೂಡ ಭಗವಂತನದ್ದು ಅಂತ. ಹಾಗೆ ಎಲ್ಲ ಅವತಾರಗಳನ್ನ ಹೇಗೆ ಇದೆ ಅನ್ನೋದನ್ನ ತಿಳಿಸಿ ಭಕ್ತರ ಪ್ರತಿಯಾಗಿ ಇರುವಂತ ಒಂದು ಗ್ರಹಿಕೆ. ಈಗ ಭೀಷ್ಮ ಪಿತಾಮಹರು ಪರಮಾತ್ಮನಾಗಿ ತನ್ನನ್ನ ತನ್ನೊಳಗೆ ಭಗವಂತನನ್ನ ಪರಮಾತ್ಮನಾಗಿ ನೋಡಿದ್ದಕ್ಕೇನೆ ಅವನಿಗೆ ಮುಂದಿರುವಂತಹ ರೂಪ ಗ್ರಹಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ.
ಹಾಗೆ ನಾವು ಪರಮಾತ್ಮನನ್ನ ಕಂಡ್ರೆ ಮಾತ್ರ ಚೈತನ್ಯ ಮಹಾಪ್ರಭುಗಳು ಭಗವಂತನ ಅವತಾರ ಅಂತ ಹೇಳಿ ಕಾಣ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ. ಹೀಗೆ ಗೋವಿಂದ ವ್ಯಕ್ತಿಶಃ ಚೈತನ್ಯ ಗೋಸಾನಿಯವರಾಗಿ ಆವಿರ್ಭವಿಸ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನೇ ಸ್ವತಃ ಚೈತನ್ಯ ಮಹಾಪ್ರಭುಗಳಾಗಿ ಬಂದ್ರು. ಯಾತಕ್ಕೆ ಬಂದ್ರು? ಯಾರೆಲ್ಲ ಪತಿತ ಆತ್ಮರಿದ್ದಾರೋ ಇಲ್ಲಿ, ಸೊ ಅವರಿಗೆ ಹರೇ ಕೃಷ್ಣ ಮಹಾಮಂತ್ರವನ್ನ ಕೊಡುವುದರ ಮೂಲಕ ಅವರನ್ನ ಉದ್ಧರಿಸ್ಲಿಕ್ಕೆ ಬಂದ್ರು. ಸೊ ಈ ಒಂದು ಪತಿತರ ಜೀವಿಗಳ ಉದ್ಧಾರಕ್ಕೆ ಬಂದ್ರು ಅಂತಂದ್ರೆ ಯಾರೆಲ್ಲ ನಮ್ಮ ಉದ್ಧಾರ ಮಾಡ್ತಾರಲ್ಲ, ನಾವೇನಂತ ತಿಳ್ಕೊಳ್ತೇವೆ, ಅವರು ನಮ್ಮ ಮೇಲೆ ಕರುಣೆ ಇದೆ ಅಂತ ಹೇಳ್ತೇವೆ. ಹಾಗೆ ಚೈತನ್ಯರಷ್ಟು ಕರುಣಾಮಯಿ ಯಾರು ಇರ್ಲಿಲ್ಲ, ಇನ್ನೊಬ್ರಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಸೊ ಒಂದು ರೀತಿಯಲ್ಲಿ ನೋಡೋದಾದ್ರೆ ಸ್ವತಃ ಕೃಷ್ಣನೇ ಅಷ್ಟು ಕರುಣಾಮಯ ಇರ್ಲಿಲ್ಲ, ಆದ್ರೆ ಚೈತನ್ಯರು ಅಷ್ಟು ಕರುಣಾಶಾಲಿಗಳಾಗಿದ್ರು ಅಂತವ್ರು ಇನ್ನೊಬ್ರಿಲ್ಲ ಅನ್ನೋದನ್ನ ಹೇಳ್ತಾರೆ. ಶ್ರೀಲ ಪ್ರಭುಪಾದರು ಇದ್ರ ಲೇಖರು ಇದ್ರ ಕುರಿತಾಗಿ ಏನು ವಿವರಿಸ್ತಾರೆ ಅಂದ್ರೆ, ಗೋವಿಂದನನ್ನು ಅವನ ಬ್ರಹ್ಮನ್ ಅಂತಂದ್ರೆ ಭಗವಂತನ ಲಕ್ಷಣಗಳು ನಿಮ್ಗೆ ತಿಳಿದಿದೆ. ಬ್ರಹ್ಮನ್ ಪರಮಾತ್ಮ ಭಗವಾನ್ ಅಂತ. ಸೊ ಕೇವಲ 2 ಲಕ್ಷಣಗಳನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ, ಬ್ರಹ್ಮನ್ ಮತ್ತು ಪರಮಾತ್ಮ ಲಕ್ಷಣಗಳನ್ನ. ಸೊ ಇಲ್ಲಿ ಒಂದು ಪರಿಭಾಷೆಯಲ್ಲಿ ವರ್ಣಿಸಿದ್ದಾದ ಮೇಲೆ ಬ್ರಹ್ಮನ್ ಪರಮಾತ್ಮ ಅನ್ನುವಂಥದ್ದನ್ನ ವಿವರಿಸಿದ್ರು. ಈಗ ಚೈತನ್ಯ ಚರಿತಾಮೃತದ ಲೇಖಕರು ಸೊ ಚೈತನ್ಯ ಮಹಾಪ್ರಭುಗಳು ಕೃಷ್ಣ ಅನನ್ಯರು ಅಂತ ಇಲ್ಲಿ ಹೇಳ್ತಾರೆ. ಸೊ ಅನನ್ಯರು ಅಂತ ಹೇಳಿ ಒತ್ತಿ ಹೇಳಲಿಕ್ಕೆ, ನ ಅನ್ಯ, ಇವರನ್ನು ಬಿಟ್ಟು ಬೇರೆ ಯಾರು ಇಲ್ಲ, ಸೊ ಅವರೇ ಭಗವಂತನ ಅವತಾರಿ ಅಂತ ಹೇಳಿ ಅದನ್ನ ದೃಢೀಕರಿಸ್ಲಿಕ್ಕೆ ಮತ್ತೆ ಅವರು ಇಲ್ಲಿ ವಾದ ಮಂಡನೆಗೆ ತೊಡಗ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಕೃಷ್ಣನ ಭಕ್ತನ ವೇಷದಲ್ಲಿ ಬಂದ್ರು ಅಂತ. ಚೈತನ್ಯ ಮಹಾಪ್ರಭುಗಳು ಯಾವ ರೂಪದಲ್ಲಿ ಇದ್ರು? ಭಕ್ತನ ರೂಪದಲ್ಲಿ ಇದ್ರು ಅಲ್ಲ. ಸೊ ಸ್ವತಃ ಕೃಷ್ಣನ ಭಕ್ತನಾಗಿ ಆ ವೇಷದಲ್ಲಿ ಬಂದ್ರು ಅಂತ ಹೇಳಿ. ಎಲ್ಲಿ ಬಂದ್ರು? ಮರ್ತ್ಯಲೋಕಕ್ಕೆ. ಭಗವಾನ್ ಚೈತನ್ಯರು ಸ್ವಯಂ ಶ್ರೀ ಕೃಷ್ಣನೇ ಎಂದು ಶ್ರೀ ಚೈತನ್ಯ ಚರಿತಾಮೃತದ ಲೇಖರು ತುಂಬಾ ಒತ್ತು ಕೊಟ್ಟು ಪ್ರತಿಪಾದಿಸ್ತಾರೆ. ಸೊ ಇದೆಲ್ಲ ಏನು ಪ್ರತಿಪಾದನೆ ಅನ್ನುವಂಥದ್ದು. ಯಾಕೆ ಇಷ್ಟೆಲ್ಲ ಹೇಳ್ಬೇಕಿತ್ತು? ಯಾಕಂದ್ರೆ ತಿಳಿದುಕೊಳ್ಳುವವರ ಒಂದು ತಿಳುವಳಿಕೆಯ ಪ್ರಮಾಣ ಅಲ್ಪವಾಗಿರುತ್ತೆ, ವಿವೇಚನೆ ಕೂಡ ಅಲ್ಪವಾಗಿರುತ್ತೆ. ಹಾಗಾಗಿ ಅದನ್ನ ಪ್ರತಿಪಾದಿಸಿದಾಗ ಮಾತ್ರ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ಲೇಖಕರು ತುಂಬಾ ಒತ್ತಿ ನಮಗೆ ಇವೆಲ್ಲ ಪ್ರತಿಪಾದನೆಯನ್ನ ನಮ್ಮ ಮುಂದೆ ಇಟ್ಟು ಬೇರೆ ಬೇರೆ ಉಲ್ಲೇಖವನ್ನ ಕೊಟ್ಟು ಚೈತನ್ಯ ಮಹಾಪ್ರಭುಗಳು ಬಂದಿರುವಂತಹ ಒಂದು ಕೃಷ್ಣನ ಭಕ್ತನ ರೂಪದಲ್ಲಿ ಅನ್ನೋದನ್ನ ದೃಢೀಕರಿಸ್ತಾ ಇದ್ದಾರೆ. ಚೈತನ್ಯರು ಈ ಕೃಷ್ಣನ ಪ್ರಕಾಶ ಅಥವಾ ವಿಲಾಸ ರೂಪಗಳ ವಿಸ್ತರಣೆ ಅಲ್ಲ. ನೋಡಿ ಇಲ್ಲಿ ಹೇಳ್ತಾ ಇರುವಂತದ್ದು ಪರಮಾತ್ಮ ಮತ್ತೆ ಬ್ರಹ್ಮನ್ ಭಗವಂತನ ವಿಸ್ತರಣೆ. ಆದ್ರೆ ಈ ಚೈತನ್ಯರು ಶ್ರೀಕೃಷ್ಣನ ಬ್ರಹ್ಮನೂ ಅಲ್ಲ, ಮತ್ತೆ ಈ ರೂಪಗಳ ವಿಸ್ತರಣೆಯೂ ಅಲ್ಲ, ಸ್ವಯಂ ಭಗವಂತಾನೇ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಸ್ವಯಂ ರೂಪ, ಕೃಷ್ಣನ ಒಂದು ಸ್ವಯಂ ರೂಪ. ಗೋವಿಂದ ಚೈತನ್ಯರು ಸ್ವಯಂ ಶ್ರೀಕೃಷ್ಣನೇ ಎಂಬುದನ್ನು ಪ್ರತಿಪಾದಿಸಲು ಶ್ರೀಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ಎತ್ತಿ ಹಿಡಿದಿರುವ ಧರ್ಮ ಗ್ರಂಥಗಳ ಸಾಕ್ಷ್ಯವಷ್ಟೇ. ನೋಡಿ, ಸಾಕ್ಷ್ಯ ಆಧಾರಗಳ ಮೂಲಕ ಹೇಳ್ತಾ ಇದ್ದಾರೆ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು. ಈ ಒಂದು ಶ್ರೀಲ ಪ್ರಭುಪಾದರ ಒಂದು ಕೊಟ್ಟಿರುವಂತಹ ಉಲ್ಲೇಖದ ಮೇರೆಗೆ ಇಲ್ಲಿ ಇವ್ರೇನು ಹೇಳ್ತಾರೆ, ಸಾಕ್ಷಿಗಳನ್ನ ತಗೊಂಡಿದ್ರ ಅಲ್ಲದೆ ಇತರ ಗ್ರಂಥಗಳ ಸಾಕ್ಷ್ಯವೂ ಕೂಡ ಲಭ್ಯ ಇದೆ. ರೆಫರೆನ್ಸ್ ಅನ್ನುವಂಥದ್ದು ಒಂದೇ ಕಡೆಯಿಂದ ಇಲ್ಲ, ಗ್ರಂಥಗಳ ಸಾಕ್ಷ್ಯ ಇದೆ, ಧರ್ಮ ಗ್ರಂಥಗಳ ಸಾಕ್ಷ್ಯ. ಸೊ ಕೆಲವೊಂದು ಉದಾಹರಣೆಗಳನ್ನ ಕೆಳಗೆ ಕೊಟ್ಟಿದ್ದಾರೆ ಅನ್ನೋದನ್ನ ಕೂಡ ಹೇಳ್ತಾರೆ. ಸೊ ಶ್ರೀಲ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ಇಲ್ಲಿಗೆ ರೆಫರೆನ್ಸ್ ಕೊಟ್ಟಿದ್ದಾರೆ. ಶ್ರೀ ಚೈತನ್ಯ ಉಪನಿಷತ್ ನಲ್ಲಿ ಕೂಡ ಇದೆ, ಗೌರ ಸರ್ವಾತ್ಮ ಮಹಾಪುರುಷೋ ಮಹಾತ್ಮ ಮಹಾಯೋಗಿ ತ್ರಿಗುಣಾತೀತ ಸತ್ವರೂಪೋ ಭಕ್ತಿ ಲೋಕೆ ಕಾಶ್ಯತಿ ಅಂತ. ಅಂದ್ರೆ ಸರ್ವವ್ಯಾಪಿ ಪರಮಾತ್ಮನು ದೇವೋತ್ತಮ ಪರಮ ಪುರುಷರು ಆದ ಗೌರರು ತ್ರಿಗುಣಗಳಿಗೆ ಅತೀತರಾದ ಮಹಾನ್ ಸಂತರು ಅಂತ ಹೇಳಿ. ಸೊ ಯಾರು ತ್ರಿಗುಣಗಳಿಗೆ ಅತೀತರಾಗಿರ್ತಾರೆ? ಸೊ ತ್ರಿಗುಣಗಳಿಗೆ ಅತೀತರಾದಂಥವ್ರು, ಈಗ ಬ್ರಹ್ಮನನ್ನು ಕೂಡ ನೋಡಿದ್ರೆ ಅವನು ಕೂಡ ಜೀವಿ. ಎಲ್ಲ ಜೀವಿಗಳನ್ನು ಕೂಡ ತ್ರಿಗುಣಗಳಿಗೆ ಅತೀತರಾಗಿರುವಂಥವ್ರು, ತ್ರಿಗುಣಾತೀತರಾಗಿರುವಂಥವ್ರು. ಇಲ್ಲಿ ತ್ರಿಗುಣಗಳಿಗೆ ಒಳಪಟ್ಟಿರುವಂಥವ್ರು. ಆದ್ರೆ ಗೌರವರು ತ್ರಿಗುಣಗಳಿಂದ ಅತೀತರಾಗಿರುವವರು ಅಂತಂದ್ರೆ ತ್ರಿಗುಣಗಳನ್ನ ಹೊರತುಪಡಿಸಿರುವಂತವ್ರು, ಅವುಗಳ ಪ್ರಭಾವ ಅವ್ರ ಮೇಲೆ ಇಲ್ಲ, ಮಹಾ ಸಂತರಾಗಿದ್ದಾರೆ, ಸೊ ಅಪ್ರತಿಮ ಯೋಗಿಗಳಾಗಿದ್ದಾರೆ, ಹಾಗೆ ಅವರು ಅವತರಿಸಿದ್ರು ಅಂತ. ಒಬ್ಬ ಭಕ್ತ ಹೇಗಿರ್ಬೇಕು ಅನ್ನೋದನ್ನ ಇಲ್ಲಿ ತಿಳಿಸಿಕೊಟ್ರು. ಅವರು ಇಡೀ ಜಗತ್ತಿಗೆ ಭಕ್ತಿ ಮಾರ್ಗವನ್ನ ಬೋಧಿಸಿದ್ರು. ಯಾರು? ಚೈತನ್ಯ ಮಹಾಪ್ರಭುಗಳು. ಭಕ್ತಿ ಹೇಗೆ ಮಾಡ್ಬೇಕು ಅಂತ ಹೇಳಿ. ಮತ್ತೆ ಶ್ವೇತಾಶ್ವತರ ಉಪನಿಷತ್ನಲ್ಲಿನೂ ಕೂಡ ಇದ್ರ ಒಂದು ಉಲ್ಲೇಖ ಇದೆ. ಏನಂತ? ಶ್ಲೋಕ ನಾವಾಗ್ಲೇ ಹೇಳಿದ್ದೀನಿ. ಹೇ ಪರಮ ಪ್ರಭುವೆ, ನೀನು ಪರಮ ಪರಮೇಶ್ವರ, ಎಲ್ಲ ದೇವತೆಗಳಿಂದಲೂ ಪೂಜಾರ್ಹನು ಹಾಗೂ ಸಕಲ ಒಡೆಯನು. ನೀನು ಎಲ್ಲಾ ನಿಯಾಮಕರ ನಿಯಾಮಕನು, ದೇವೋತ್ತಮನು, ಪೂಜಾರ್ಹವಾದ ಎಲ್ಲರ ಪ್ರಭುವು ನೀನೇ ಅಂತ ಹೇಳಿ.
ಸೊ ಭಕ್ತಿ ಮಾರ್ಗ ಬೋಧಿಸಿದ್ದಾರೆ. ಹೇಗೆ ಆ ಭಕ್ತಿ ಮಾರ್ಗದಲ್ಲಿ ಏನ್ ಹೇಳ್ತಾರೆ, ಭಗವಂತನ ಪರಮ ಮಹೇಶ್ವರ ಯಾರು, ಮತ್ತೆ ಎಲ್ಲಾ ದೇವತೆಗಳು ಯಾರನ್ನ ಪೂಜಿಸ್ತಾರೆ, ಎಲ್ಲಾ ದೇವತೆಗಳು ಕೂಡ ಭಗವಂತನನ್ನೇ ಪರಮೇಶ್ವರನನ್ನೇ ಪೂಜಿಸುವಂಥದ್ದು. ಹಾಗಾಗಿ ಎಲ್ಲರ ಒಡೆಯ ನೀನಾಗಿದ್ದೀಯಾ, ಎಲ್ಲರನ್ನ ಕೂಡ ನಿಯಂತ್ರಿಸ್ತಾ ಇದೀಯಾ ನೀನೇ. ಹಾಗಾಗಿ ಎಲ್ಲರಿಗೂ ಕೂಡ ಪೂಜಾರನಾಗಿರುವಂಥವನು ನೀನೇ, ಒಬ್ಬ ಏಕೈಕ ಪ್ರಭು ಅಂತ ಶ್ವೇತಾಶ್ವತರ ಉಪನಿಷತ್ನಲ್ಲಿ ಹೇಳ್ತಾರೆ ಅಂತ ಹೇಳ್ತಾರೆ. ಸೊ ಮುಂದಿನ ಶ್ಲೋಕ ಅಂದ್ರೆ ಇದು ಬೇರೆ ಶ್ಲೋಕ ಅಲ್ಲ, ಇದೇ ಒಂದು 22ನೇ ಶ್ಲೋಕದಲ್ಲಿ ಇರುವಂತಹ ಒಂದು ರೆಫರೆನ್ಸ್, ಉಲ್ಲೇಖ. ಈ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ತೆಗೆದುಕೊಂಡಿರುವಂತಹ ರೆಫರೆನ್ಸ್, ಅದನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಎಂಡ್ ಮಾಡೋಣ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ ಕಿ ಜೈ. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದಗಳು. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ.